ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ 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 ಹರೇ 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 ಕೃಷ್ಣ. ಮಾತಾಜಿ ಮಂಗಳಾಚರಣೆ ಹೇಳ್ತೀನಿ. ಆಮೇಲೆ ಯಾರಾದ್ರು ಅದು ಕೀರ್ತನೆ ಏನೋ ಹೇಳ್ಕೊಡ್ತಾರಲ್ಲ, ಅದು ಯಾರೋ ಮೊನ್ನೆ ಅದು ಯೂಟ್ಯೂಬ್ ಅಲ್ಲಿ ಕೇಳ್ತಾ ಇದ್ದೆ. ಗೋವಿಂದ್ ಯಾರು ಹೇಳ್ಕೊಡೋದ್ರೆ ಹೇಳ್ಕೊಡಿ, ಪರವಾಗಿಲ್ಲ. ನಾನು ಪ್ರಾರ್ಥನೆ ಮಾಡ್ತೀನಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾಂ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಾಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರು ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಕೌರವಾನ್ವಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ಶ್ರೀ ಚೈತನ್ಯ ಮಹಾವಿಷ್ಣುಂ. ಹರೇ ಕೃಷ್ಣ. ಓಂ ನಮೋ ಬ್ರಹ್ಮಣ್ಯಮದ್ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ. ನಮ್ಮ ಇಸ್ಕಾನ್ ರಾಧಾ ಗೋವಿಂದ ಮಂದಿರ ಮಂಗಳೂರಿನವರು ಆಯೋಜಿಸಿದ ಶ್ರೀ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತ. ಭಕ್ತವೃಂದಗಳೆಲ್ಲರಿಗೂ ವಂದಿಸುತ್ತಾ ಈ ದಿನದ ಪಾಠ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಪ್ರಣಾಮ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ನಿನ್ನೆ ನಾವು ಚೈತನ್ಯ ತೀರ್ಥಾಮೃತದಲ್ಲಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ. ನಿನ್ನೆ ನಾವು ಏನ್ ತಿಳ್ಕೊಂಡ್ವಿ ನಾವು ಅಂದ್ರೆ 199ನೇ ಶ್ಲೋಕ ಆಗಿತ್ತಲ್ವಾ. ನಿನ್ನೆ ನಾವು ಭಗವಂತನ ಸ್ವರೂಪ ನಿಷ್ಕಲ್ಮಶವಾದ ಗೋಪಿಕಾಸ್ತ್ರೀಯರ ಪ್ರೇಮಭರಿತ ಭಕ್ತಿ ಭಗವಂತನನ್ನ ಹೇಗೆ ಆಕರ್ಷಿಸುತ್ತೆ ಎಂಬುದನ್ನ ಎತ್ತಿ ತೋರಿಸುತ್ತೆ. ಈ ಅಧ್ಯಾಯದಲ್ಲಿ ಶುದ್ಧ ಭಕ್ತಿಯು ಭಗವಂತನೊಂದಿಗೆ ಆತ್ಮಿಕ ಸಂಬಂಧವನ್ನ ಯಾವ ರೀತಿ ಸ್ಥಾಪಿಸುತ್ತೆ ಅನ್ನೋದನ್ನ ವಿವರಿಸ್ತಾ ಇದೆ. ಇವಾಗ ನಾವು 199ನೇ ಶ್ಲೋಕದಲ್ಲಿ ಏನ್ ತಿಳ್ಕೊಂಡ್ವಿ? ಪ್ರೇಮಕ್ಕೆ ಆಶ್ರಯ ಕೊಟ್ಟವರ ಸಂತೋಷವು ಅದೇ ಪ್ರೇಮಕ್ಕೆ ಪಾತ್ರರಾದವರ ಸಂತೋಷದಲ್ಲಿದೆ. ಪ್ರೇಮಕ್ಕೆ ಆಶ್ರಯ ಕೊಟ್ಟಿರೋರು ಇಲ್ಲಿ ಭಗವಂತ, ಅದು ಪ್ರೇಮ ಪಾತ್ರರಾದವರು ಗೋಪಿಕಾಸ್ತ್ರೀಯರು, ಅವರು ಸಂತೋಷ ಪಡ್ತಾ ಇದ್ದಾರೆ. ಇವರು ಭಗವಂತನ ಸಂತೋಷ ಇದು ವ್ಯಕ್ತಿಗತ ಸುಖ ಅಪೇಕ್ಷೆಯಲ್ಲಿ ಮೂಲ ಮಾಡಿಕೊಂಡ ರೀತಿಯ ನಂಟಲ್ಲ. ಅವರು ಸ್ವಂತವಾಗಿ ತನಗೋಸ್ಕರ ಮಾಡ್ಕೊಳ್ಳಲ್ಲ. ಇಲ್ಲಿ ಮುಖ್ಯವಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕವಿಗಳು ಕೃಷ್ಣರಾಜ ಗೋಸ್ವಾಮಿ ಕವಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವಾಗ
200ನೇ ಶ್ಲೋಕದಿಂದ ಮುಂದಕ್ಕೆಲ್ಲ ಏನು ಹೇಳ್ತಾ ಇದ್ದಾರೆ ಮುಖ್ಯವಾಗಿ ವಿಷಯ ಇಲ್ಲಿ ಮುಖ್ಯವಾಗಿ ಕವಿರಾಜ ಗೋಸ್ವಾಮಿಯವರು ಕಾಮ ಮತ್ತು ಪ್ರೇಮ, ಕಾಮ ಅಂದ್ರೆ ಲಸ್ಟ್, ಪ್ರೇಮ ಅಂದ್ರೆ ಪ್ಯೂರ್ ಲವ್ ನಡುವಿನ ವ್ಯತ್ಯಾಸವನ್ನ ತಿಳಿಸ್ಕೊಳ್ತಾ ಇದ್ದಾರೆ. ಈ ಭಾಗದಲ್ಲಿ ಕೃಷ್ಣ ಮತ್ತು ಗೋಪಿಯರ ನಡುವಿನ ಅಲೌಕಿಕ ಸಂಬಂಧವನ್ನ ಭಗವಂತನೊಂದಿಗಿನ ಆತ್ಮೀಯ ಸಂಬಂಧವನ್ನು ಶುದ್ಧ ಭಕ್ತಿ ಹೇಗೆ ಸ್ಥಾಪಿಸುತ್ತದೆ ಅಂತ ವಿವರಿಸ್ತಾ ಇದ್ದಾರೆ. ಮುಖ್ಯವಾದ ವಿಷಯ ಕಾಮ ಮತ್ತು ಪ್ರೇಮದ ವ್ಯತ್ಯಾಸ ಇಲ್ಲಿಂದ ಶುರುವಾಗುತ್ತೆ. ಅದು ಕಾಮ ಪ್ರೇಮದ ವ್ಯತ್ಯಾಸ. ಹರೇ ಕೃಷ್ಣ. ಶ್ಲೋಕ 201. ನಿರುಪಾಧಿ ಪ್ರೇಮ ಯಾಜ್ಞ ತಾಂಖ್ಯ ಏಯಿ ರೀತಿ ಪ್ರೀತಿ ವಿಷಯ ಸುಖೆ ಆಶ್ರಯೇರ ಪ್ರೀತಿ ನಿಜ ಪ್ರೇಮಾನಂದೇ ಕೃಷ್ಣ ಸೇವಾನಂದ ಬಾಡೆ ಸೇ ಆನಂದೇರ ಭಕ್ತಿ ಆನಂದೇರ ಪ್ರತಿಭಕ್ತೇರ ಹಯ ಮಹಾಕ್ರೋಧೆ. ಹರೇ ಕೃಷ್ಣ. ಹರೇ ಕೃಷ್ಣ. ಕನ್ನಡ ಪದ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಚೈತನ್ಯ ಚರಿತಾಮೃತ ಶ್ಲೋಕ 200-201. ನಿರುಪಾಧಿ ಪ್ರೇಮ ತಾಯಾಚ ತಾಚ ಈ ರೀತಿ ಪ್ರೀತಿ ವಿಷಯ ಸಖೆ ಆಶ್ರಯೇರ ಪ್ರೀತಿ ನಿಜ ಪ್ರೇಮಾನಂದೇ ಕೃಷ್ಣ ಸೇವಾನಂದ ಬಾಡೆ ಏ ಆನಂದೇರ ಪ್ರತಿ ಭಕ್ತೇರ ಯವ ಮಹಾಕ್ರೋಧೆ. ನಿರಪರಾಧಿ ಸಮೀಕರಣವಿಲ್ಲದ ಪ್ರೇಮ ಒಲವು ಯಾಜಹ ಯಾವುದು ತಾಜಹ ಅದು ಈ ರೀತಿ ಕ್ರಮ ಪ್ರೀತಿ ವಿಷಯ ಪ್ರೀತಿಗೆ ಪಾತ್ರವಾದುದರ ಸಖೆ ಸಂತೋಷದಲ್ಲಿ ಆಶ್ರಯರ ಆ ಪ್ರೇಮಕ್ಕೆ ಆಶ್ರಯ ಕೊಟ್ಟವರ ಪ್ರೀತಿ ಸಂತೋಷ ನಿಜ ಒಬ್ಬನ ಸ್ವಂತದ ಪ್ರೇಮ ಒಲವಿನ ಆನಂದೇ ಹರ್ಷದಿಂದ ಕೃಷ್ಣನಿಗೆ ಸೇವಾನಂದ ಸೇವೆ ಮಾಡಿದ್ದರ ಸಂತೋಷ ಬಾಡೆ ಅಡಚಣೆಯಾಗುತ್ತದೆ. ಸೇ ಅದು ಆನಂದೇರ ಪ್ರತಿ ಸಂತೋಷದತ್ತ ಭಕ್ತೇರ ಭಕ್ತನ ಅಯ ಆಗಿದೆ ಮಹಾಕ್ರೋಧ ತುಂಬಿದ ಕೋಪ. ಅನುವಾದ ಶ್ರೀಲ ಪ್ರಭುಪಾದಕ್ಕೆ ಜೈ. ನಿಸ್ವಾರ್ಥ ಪ್ರೇಮವು ಉದ್ಭವವಾದಾಗ ಅದು ಪ್ರವಹಿಸುವ ರೀತಿಯೇ ಹೀಗಿರುತ್ತದೆ. ಪ್ರೇಮಕ್ಕೆ ಆಶ್ರಯ ಕೊಟ್ಟ ವ್ಯಕ್ತಿಗೆ ಸಂತೋಷವಾದಾಗ ಆ ವ್ಯಕ್ತಿಯಿಂದ ಪ್ರೇಮದ ಜಲಾಶಯವು ಸಂತೋಷ ಅನುಭವಿಸುತ್ತದೆ. ಈ ಪ್ರೇಮದ ಹರ್ಷವು ಕೃಷ್ಣನ ಸೇವೆಗೆ ಅಡ್ಡ ಬಂದಾಗ ಈ ಬಗೆಯ ಆನಂದದ ಬಗೆಗೆ ಭಕ್ತನು ಕೋಪಗೊಳ್ಳುತ್ತಾನೆ. ಭಾವಾರ್ಥ ಓದ್ಲ ಮಾತಾಜಿ. ಓದಿ ಮಾತಾಜಿ. ಭಾವಾರ್ಥ. ಮೇಲೆ ಹೇಳಲಾಗಿರುವ ಗೋಪಿಯರು ಪ್ರೇಮದಲ್ಲಿ ಕೃಷ್ಣನಿಗೆ ಮೇಲುಗೈ ಬಿಟ್ಟು ಕೊಟ್ಟಿರುವ ಪ್ರಣಯಿನಿಯರು. ಶ್ರೀಕೃಷ್ಣನು ಪ್ರೇಮದಲ್ಲಿ ಗೋಪಿಯರ ಮೇಲೆ ಮೇಲುಗೈ ಸಾಧಿಸಿ ಗೋಪಿಯರಿಗೆ ಅಚ್ಚುಮೆಚ್ಚಾದವನು. ಆಶ್ರಯದಾತರ ಪ್ರೇಮದು ಮೇಲುಗೈ ಸಾಧಿಸಿರುವವನ ಪ್ರೇಮವನ್ನು ಪೋಷಿಸುತ್ತದೆ. ಗೋಪಿಯರಿಗೆ ಸ್ವತಃ ಸುಖದ ಅಪೇಕ್ಷೆ ಇರಲಿಲ್ಲ. ಅವರ ಸುಖದ ಭಾವವು ಪರೋಕ್ಷವಾದುದಾಗಿತ್ತು. ಹೇಗೆಂದರೆ ಗೋಪಿಯರ ಸುಖವು ಕೃಷ್ಣನ ಸುಖವನ್ನು ಅವಲಂಬಿಸಿತ್ತು. ಕಾರಣರಹಿತ ದೈವ ಪ್ರೇಮವು ಸದಾ ಹೀಗೆಯೇ. ಪ್ರೇಮಕ್ಕೆ ಆಶ್ರಯ ನೀಡಿದವರನ್ನು ಪ್ರೇಮಕ್ಕೆ ವಸ್ತುವಾದವನು ಸಂತೋಷಪಡಿಸಿದಾಗ ಮಾತ್ರ ಅಂತಹ ಪರಿಶುದ್ಧ ಪ್ರೇಮ ಸಾಧ್ಯವಾಗುತ್ತದೆ. ಪ್ರೇಮಿಸಿರುವವರು ಸೇವಾ ಮನೋಧರ್ಮಕ್ಕೆ ಒಲಿದು ಅಂತಹ ಸೇವೆಗೆ ಅಡ್ಡಿಯಾಗಿ ನಿಲ್ಲುವ ಪ್ರೇಮದ ಸಂತೋಷವನ್ನು ಬೇಡವೆಂದು ತಿರಸ್ಕರಿಸಿದಾಗ ಇಂತಹ ಅಪ್ಪಟ ಪ್ರೇಮವು ಒಂದು ಆದರ್ಶವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಏನ್ ಹೇಳ್ತಾ ಇದೆ? ಸ್ವಾರ್ಥ ಮತ್ತು ನಿಸ್ವಾರ್ಥತೆ. ಇವಾಗ ಯಾವಾಗ ಒಂದ್ಸರಿ ನಮ್ಮ ಸ್ವಂತ ಇಂದ್ರಿಯಕ್ಕೋಸ್ಕರ ಸುಖಕ್ಕಾಗಿ ಮಾಡೋ ಬಯಕೆಯನ್ನ ಅದನ್ನ ಕಾಮ ಅಂತಾರೆ ಅಲ್ವಾ? ಹರೇ ಕೃಷ್ಣ. ಆದ್ರೆ ಕೃಷ್ಣನ ಇಂದ್ರಿಯ ತೃಪ್ತಿಗಾಗಿ ಭಗವಂತನಿಗೆ ಸಂತೋಷ ಆಗ್ಬೇಕು ಅಂತ ಮಾಡೋ ಬಯಕೆಯನ್ನ ಅದನ್ನ ಪ್ರೇಮ. ಹರೇ ಕೃಷ್ಣ. ಪ್ರೇಮ ಅಂತ ಹೇಳಲಾಗುತ್ತೆ ಅಲ್ವಾ? ಕಾಮ ಅಂದ್ರೆ ಕಾಮದ ಏಕ ಉದ್ದೇಶ ಸ್ವಂತ ಭೋಗ ಆಗಿರುತ್ತೆ ಅಲ್ವಾ? ಹರೇ ಕೃಷ್ಣ. ಆದ್ರೆ ಪ್ರೇಮದ ಉದ್ದೇಶ ಏನು? ಕೃಷ್ಣನಿಗೆ ನಿರ್ಮಲವಾದ ಸೇವೆ ಸಲ್ಲಿಸುವುದು. ಉದಾಹರಣೆಗೆ ಒಬ್ಬ ವ್ಯಕ್ತಿ, ಇವಾಗ ನಮಗೆ ರುಚಿಯಾದ ಆಹಾರ ತಯಾರು ಮಾಡ್ಕೊಳ್ತೀವಲ್ವಾ, ಅದು ನಮಗೋಸ್ಕರ, ನಮ್ಮ ನಾಲಿಗೆ ತೃಪ್ತಿಗೋಸ್ಕರ ಅದ್ ಬೇಕು, ನನ್ನ ನಾಲಿಗೆ ಕೇಳುತ್ತೆ ಜಿಹ್ವಾ ಅಂತ ಕೇಳ್ಬಿಟ್ಟು ನಮಗೆ ಬೇಕಾದ ಆಹಾರ ತಯಾರು ಮಾಡ್ಕೊಂಡ್ರೆ ಅದು ಕಾಮ ಆಗುತ್ತೆ. ಅದೇ ಆಹಾರವನ್ನ ಭಗವಂತನ ನೈವೇದ್ಯಕ್ಕೋಸ್ಕರ ಪ್ರೀತಿಯಿಂದ ಅರ್ಪಿಸಿ ಪ್ರಸಾದವಾಗಿ ಸ್ವೀಕಾರ ಮಾಡಿದ್ರೆ ಅದೇ ನಮಗೆ ಪ್ರೇಮದ ಹಾದಿಯಾಗುತ್ತೆ ಅಲ್ವಾ? ಹರೇ ಕೃಷ್ಣ. ಆದ್ರಿಂದ ನಾವು
ಗೋಪಿಕಾ ಸ್ತ್ರೀಯರ ಥರ ನಾವು ಪ್ರೇಮದಲ್ಲಿ ಕೃಷ್ಣನಿಗೆ ಮೇಲ್ಗೈ ಬಿಟ್ಟುಕೊಟ್ಟಿರೋ ಪ್ರಣಯರಾಗಿ ಅವರ ಆದರ್ಶ ಪ್ರಿಯರಾಗಿ, ಅಪ್ಪಟ ಪ್ರೇಮಕ್ಕೆ ಆದರ್ಶ ಅಂದರೆ ಈ ಗೋಪಿಕಾ ಸ್ತ್ರೀಯರ ಪ್ರೇಮ. ಇದನ್ನು ಚೈತನ್ಯ ಮಹಾಪ್ರಭುಗಳು ಹೇಳಿದರೆ, ಇವನ್ ಭೀಷ್ಮ ಪಿತಾಮಹರು ಅವರ ಸಾಯುವ ಸಮಯದಲ್ಲಿ ಜ್ಞಾಪಿಸ್ಕೊಳ್ತಾರೆ, ಗೋಪಿಕಾ ಸ್ತ್ರೀಯರ ಆ ಸ್ನೇಹ, ಆ ಪ್ರೇಮಕ್ಕೆ ನೀನು ಒಲಿದೆ, ನಾನು ಯಾವ ಭಕ್ತ ಅಲ್ಲದೆ ಹೋದರೂ ನನಗೆ ಸಾಯೋ ಕಾಲದಲ್ಲಿ ನೀನು ದರ್ಶನ ಕೊಟ್ಟೆ ಅಂದ್ಬಿಟ್ಟು ಭೀಷ್ಮರು ಪಿತಾಮಹ ಜ್ಞಾಪಿಸ್ಕೊಳ್ತಾರೆ. ಭಗವಂತ ಸ್ವಂತ ಬರ್ತಾರಲ್ಲ ಭೀಷ್ಮ ಶರಶೈಯಲ್ಲಿ ಮಲ್ಕೊಂಡಿರೋವಾಗ, ಆವಾಗ ಭೀಷ್ಮ ಪಿತಾಮಹರು ಜ್ಞಾಪಿಸ್ಕೊಳ್ತಾರೆ ಗೋಪಿಕಾ ಸ್ತ್ರೀಯರನ್ನ. ಇವಾಗಲೂ ನಾವು ಹೇಳ್ತೀವಲ್ಲ, ಗೋಪಿಕಾ ಜೀವನ ಸ್ಮರಣಂ ಗೋವಿಂದ ಗೋವಿಂದ ಅಂತ ಜ್ಞಾಪಿಸ್ಕೊಳ್ತೀವಲ್ವ, ಹರೇ ಕೃಷ್ಣ, ಯಾವಾಗಲೂ ಜ್ಞಾಪಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೇಳ್ತಾ ಶ್ಲೋಕ 202. ಅಂಗಸ್ಸಂಭಾರಂಭಂ ಉತ್ತುಂಗಯಂತಂ ಪ್ರೇಮಾನಂದಂ ಧಾರುಕೋ ನಾಭ್ಯನಂದಂತ್ ಕಂಸಾರಾತೇರ್ವೀಜನೇಯೇನ ಸಾಕ್ಷಾತ್ ಅಕ್ಷೋದಿಯಾನ್ ಅಂತರಾಯೋ ವ್ಯಧಾಯಿ. ಹರೇ ಕೃಷ್ಣ. ವಿ ಮಂಗಳಾ ಮಾತಾಜಿ ಓದಿ ಮಾತಾಜಿ. ವಿ ಮಂಗಳಾ ಮಾತಾಜಿ, ಮಂಗಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಹರೇ ಓದಿ ಕೃಷ್ಣ ಮಾತಾಜಿ. ಶ್ಲೋಕ 202. ಅಗ್ನ ಸಪ್ತಮ ಮಾತಾಜಿ ಒಂದ್ಸಲ ಹೇಳಿ ಮಾತಾಜಿ ಅದು. ಅಂಗಸಂಪಾರಂಭಂ ಉತ್ತುಂಗಯಂತಂ ಪ್ರೇಮಾನಂದಂ ಧಾರುಕೋ ನಾಭ್ಯನಂದತ್ ಕಂಸಾರಾತೇರ್ವೀಜನೇಯೇನ ಸಾಕ್ಷಾತ್ ಅಕ್ಷೋದಿಯಾನ್ ಅಂತರಾಯೋ ವ್ಯದಾಯಿ. ಹರೇ ಕೃಷ್ಣ. ಅಂಗ ಸಮರ್ಪಂ ಉತ್ತುಂಜಯನಯಂತಂ ಪ್ರೇಮಾನಂದಂ ದಾರುಕೋ ನಂದನತ್ ಕಂಸರಾತೇರ್ವಿಜನೇಯೇನ ಸಾಕ್ಷಾತ್ ಅಕ್ಷೋದಿಯಾನ್ ಅಂತರಾಯೋ ವ್ಯದಾಯಿ. ಅರ್ಥ ಓದ್ಬೇಕಾ ಮಾತಾಜಿ? ಮಾತಾಜಿ. ಓದಿ. ಅಜ್ಞ ಕೈಕಾಲುಗಳು, ಸಪ್ತ ಮಾತಾಜಿ ಅಂಗ 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 ಕೈಕಾಲುಗಳು, ಸಪ್ತಮಾರ್ಧಂ ಜಡವಾಗಲು ಸಂಪಾದಂಬಂ ಸಂಪಾದವಂ ಜಡವಾಗಲು ಪ್ರಾರಂಭ, ಉತ್ತುಂಗಯನಂ ಅವನನ್ನು ಶಿರಾವಸ್ಥೆಗೆ ಒಯ್ಯತೊಡಗಿದಾಗ, ಪ್ರೇಮಾನಂದ ಪ್ರೇಮದ ಹರ್ಷ, ದಾರುಕ ಪ್ರಭುವಿನ ಸಾರಥಿ ನಾ ಅಲ್ಲ, ಅಭ್ಯನಂದ ಸ್ವಾಗತಿಸಿದ ವಿಜನೆ ಚಾಮರದಿಂದ ಹರೇ ಕೃಷ್ಣ. ಗಾಳಿ ಬೀಸುವುದರಲ್ಲಿ, ಚಾಮರದಿಂದ ಗಾಳಿ ಬೀಸುವುದರಲ್ಲಿ ನೆಟ್ವರ್ಕ್ ಅವ್ರ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಹರೇ ಕೃಷ್ಣ ಮಾತಾಜಿ ಅಲ್ವಾ? ಈ ಕಡೆ ಬನ್ನಿ ಮಾತಾಜಿ, ಪ್ಲೇಸ್ ಚೇಂಜ್ ಮಾಡಿ. ಹರೇ ಕೃಷ್ಣ. ಇಂದಾಗಿ ಅವನ ಕಾಲುಗಳು ಮರಗಟ್ಟಿದಂತಾಯಿತು. ಅಷ್ಟೇ ಅಲ್ಲ, ಅವನು ಕೃಷ್ಣನಿಗೆ ಚಾಮರ ಬೀಸುವ ಕಾರ್ಯಕ್ಕೆ ಅಡ್ಡಿಯನ್ನುಂಟು ಮಾಡಿತು. ಭಾವಾರ್ಥ: ಮೇಲಿನ ಶ್ಲೋಕವನ್ನು ಭಕ್ತಿ ರಸಾಮೃತ ಸಿಂಧು 3.2.62 ಎನ್ನುವ ಗ್ರಂಥದಿಂದ ಆಯ್ದುಕೊಂಡಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಪ್ರೇಮೋನ್ಮಾದದ ಸಂವೇದಿಯು ದಾರಕನಿಗೆ ರುಚಿಸಲಿ. ಇದನ್ನು ಓದಿದ್ರ, ಅನುವಾದ ಓದಿದ್ರಾ? ಪ್ರೇಮವನ್ನು ಸಂವೇದೆಯು ದಾರಕನಿಗೆ ರುಚಿಸಲಿಲ್ಲ ಅಂದ್ರೆ ಇದನ್ನ ಮಾಡ್ತಾರಲ್ಲ, ಅವರಿಗೆ ನಾವ್ ಏನ್ ಮಾಡಿದ್ರು ಅದು ಭಗವಂತನಿಗೆ ಸಂತೋಷ ಆಗ್ಬೇಕು, ಆದ್ರೆ ಏನಾದ್ರೂ ಅದರಿಂದ ತೊಂದರೆ ಆದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ನಿರುಪಾಧಿಕ, ಯಾವುದೇ ಷರತ್ತುಗಳಿಂದ ಪ್ರೇಮ ಎಲ್ಲಿರ್ತೋ ಅಲ್ಲಿ ಪ್ರೇಮಿ ತನ್ನ ಸುಖಕ್ಕಿಂತ ಹೆಚ್ಚಾಗಿ ಪ್ರಿಯತಮನ ಸುಖ, ಅದರಲ್ಲಿ ಸಂತೋಷ ಕಾಣ್ತಾನೆ. ಭಕ್ತ ತನ್ನ ಸ್ವಂತ ಪ್ರೇಮಾನಂದವು ಕೃಷ್ಣನ ಸೇವೆಗೆ ಅಡ್ಡಿ ಆದರೆ ಅವನಿಗೆ ಗಾಳಿ, ಇವಾಗ ಚಾಮರ ಬೀಸ್ತಾ ಇರ್ತಾರೆ, ಅವಾಗ ಅವರಿಗೆ ಅಯ್ಯೋ ಚಾಮರ ಬೀಸುವಾಗ ಅಡ್ಡ ಆಗ್ತಾರಲ್ಲ ಅಂತ, ಅದು ಆನಂದದ ಮೇಲೆ ಅವರಿಗೆ ಗೋಪಿಕಾ ಸ್ತ್ರೀಯರಿಗೆ ಆನಂದ ಆಗುತ್ತೆ. ಭಗವಂತನ ಸೇವೆ ಮಾಡುವಾಗ ಆ ಆನಂದದ ಮೇಲೆ ಅವರಿಗೆ ಕೋಪಗೊಳ್ತಾರಂತೆ, ಕೋಪ ಬರುತ್ತೆ. ಅಂದರೆ ಅಷ್ಟು ಹೊತ್ತು ಭಗವಂತನ ಬಿಟ್ಟಿಡೋಕ್ಕೆ ಅವರಿಗೆ ಇಷ್ಟ ಇಲ್ಲ. ಈ ಭಾಗ ಮುಖ್ಯವಾಗಿ ಭಗವಂತ ಮತ್ತು ಭಕ್ತರ ನಡುವಿನ ಪ್ರೇಮದ ಸ್ವರೂಪವನ್ನು ಎತ್ತಿ ತೋರಿಸುತ್ತೆ. ಹರೇ ಕೃಷ್ಣ. ತಮ್ಮನ್ನು ನೋಡಿ ಕೃಷ್ಣ ಅನುಭವಿಸುವ ಆನಂದವೇ ಮುಖ್ಯ, ಅವರಿಗೆ ಅತ್ಯುನ್ನತ ತೃಪ್ತಿಯನ್ನ ನೀಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಹರೇ ಕೃಷ್ಣ.
ಓದಿ ಮತ್ತೆ ಓದೋಣ. 103. ಗೋವಿಂದ ಪ್ರೇಕ್ಷಣಾಕ್ಷೇಪಿ ಬಾಷ್ಪ ಪೂರಾಭಿವರ್ಷಿಣಂ ಉಚ್ಚಿರ್ ಅನಿಂದದ್ ಆನಂದಂ ಅರವಿಂದ ವಿಲೋಚನ. ಹರೇ ಕೃಷ್ಣ. ಪ್ರಭಾವತಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ, ಓದ್ತೀನಿ. ಶ್ಲೋಕ 203. ಗೋವಿಂದ ಪ್ರೇಕ್ಷಣಾಕ್ಷೇಪಿ ಬಾಷ್ಪ ಪೂರಾಭಿವರ್ಷಿಣಂ ಉಚ್ಚೈರ್ ಅನಿಂದನ್ ಆನಂದಂ ಅರವಿಂದ ವಿಲೋಚನ. ಗೋವಿಂದನ ಪ್ರೇಕ್ಷಣ ನೋಡುವುದು, ಆಕ್ಷೇಪಿ ಅಡ್ಡಿಯನ್ನುಂಟು ಮಾಡುವುದು, ಬಾಷ್ಪಪೂರ ದಳದಳನೆ ಸುರಿವ ಕಣ್ಣೀರು, ಅಭಿವರ್ಷಣಂ ಯಾವುದು ಮಳೆಯನ್ನು ತರಿಸುವುದು ಅದು, ಉಚ್ಛೈ ಬಲವಾಗಿ, ಅನಿಂದ ಖಂಡಿಸಿದಳು, ಆನಂದಂ ಆನಂದ, ಅರವಿಂದ ವಿಲೋಚನ ಕಮಲ ನೇತ್ರೆಯಾದ ರಾಧಾರಾಣಿ. ಅನುವಾದ: ತಾನು ಗೋವಿಂದನನ್ನು ವೀಕ್ಷಿಸಲಿಕ್ಕೆ ಅಡ್ಡಿಯಾಗುವ ಹಾಗೆ ಕಣ್ಣೀರು ಸುರಿಯುವಂತೆ ಮಾಡಿದ ಪ್ರೇಮೋನ್ಮಾದವನ್ನು ಕಮಲ ನೇತ್ರೆ ರಾಧಾರಾಣಿಯು ಉಗ್ರವಾಗಿ ಖಂಡಿಸಿದಳು. ಭಾವಾರ್ಥ: ಮೇಲಿನ ಶ್ಲೋಕವೂ ಕೂಡ ಭಕ್ತಿ ರಸಾಮೃತ ಸಿಂಧುವಿನಿಂದ 2.354 ಆಯ್ದದ್ದೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನು ಹೇಳ್ತಾ ಇದ್ರೆ, ತಾನು ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ತಾನು ಗೋವಿಂದನನ್ನು ವೀಕ್ಷಿಸಲಿಕ್ಕೆ ಅಡ್ಡಿಯಾಗುವ ಹಾಗೆ ಕಣ್ಣೀರು ಸುರಿಸುವಂತೆ ಮಾಡಿದ ಪ್ರೇಮೋನ್ಮಾದವನ್ನು ಕಮಲ ನೇತ್ರೆ ರಾಧಾರಾಣಿಯು ಉಗ್ರವಾಗಿ ಖಂಡಿಸಲು. ಅಲ್ಲಿ ಭಗವಂತರ ಗೋವಿಂದನನ್ನ ಧ್ಯಾನ ಮಾಡ್ತಾ ಇರುವಾಗ ಅದು ಅವಳು ಉನ್ಮಾದಕ್ಕೆ ಹೋಗಿ ಕಣ್ಣೀರು ಸುರಿಯುತ್ತಲ್ಲ, ಆವಾಗ ಆ ಪ್ರೇಮೋನ್ಮಾದಕ್ಕೆ ಕಮಲ ನೇತ್ರಕ್ಕೆ ಕಣ್ಣೀರು ಬಂದ್ರು, ಅದಕ್ಕೆ ಅದನ್ನು ಖಂಡಿಸ್ತಾಳೆ. ಅಂದ್ರೆ ಭಗವಂತನ ಇಂದ್ರಿಯ ತೃಪ್ತಿಗೆ ಎಂಥದನ್ನು ಬೇಕಾದ್ರೂ ಭಕ್ತರು ತ್ಯಾಗ ಮಾಡ್ತಾರೆ. ಬಿಡಲು ಕಷ್ಟವಾದ ಯಾವುದೇ ಕಷ್ಟ ಬೇಕಾದ್ರೂ ಸಹಿಸ್ಕೋತಾರಂತೆ ಭಕ್ತರು, ಶುದ್ಧ ಭಕ್ತರು. ಭಗವಂತನ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡ್ತಾರೆ. ಆದರೆ ಭಗವಂತನ ಇಂದ್ರಿಯ ತೃಪ್ತಿಗೆ ಅಲ್ಲದೆ ಬೇರೆ ಯಾವ ಕೆಲಸನ ಅವರು ಮಾಡೋದಿಲ್ಲ. ಅವ್ರ ಮುಖ್ಯವಾದ ಉದ್ದೇಶನೇ ಭಗವಂತನಿಗೆ ಸಂತೋಷ ಕೊಡಬೇಕು. ಭಗವಂತನಿಗೆ ಸಂತೋಷ ಕೊಟ್ರೆ ಅದು ಇಡೀ ಎಲ್ಲರಿಗೂ ಸಂತೋಷ ಸಿಗುತ್ತೆ ಅಂತ ಮುಖ್ಯವಾಗಿ ಗೋಪಿಕೆಯರ ಶುದ್ಧತೆ ಕಾಮದ ಲವಲವೇಶವೂ ಇಲ್ಲದ ಅಪ್ಪಟ ಶುದ್ಧವಾದ ಪ್ರೇಮ ಆತಿರಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. 204. ಆರ ಶುದ್ಧ ಭಕ್ತ ಕೃಷ್ಣ ಪ್ರೇಮ ಸೇವಾ ವಿನೇಯನೆ ಸ್ವಸುಖಾರ್ಥ ಸಾಲೋಕ್ಯಾದಿ ನಾಕರೇ ಗ್ರಹಣೆ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಓದಿ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆರ ಶುದ್ಧ ಭಕ್ತ ಕೃಷ್ಣೆ ಪ್ರೇಮ ಸೇವಾ ವಿನೆ ಸ್ವಸುಖಾರ್ಥ ಸಾಲೋಕ್ಯಾದಿ ನಾಕರೇ ಗ್ರಹಣೆ. ಆರ ಮತ್ತು ಶುದ್ಧ ಭಕ್ತ, ಪರಿಶುದ್ಧ ಭಕ್ತನು ಕೃಷ್ಣ ಪ್ರೇಮ, ಪ್ರಭು ಕೃಷ್ಣನ ಮೇಲಿನ ಪ್ರೇಮದಿಂದ ಸೇವಾ ಊಳಿಗ ವಿನ ಇಲ್ಲದೆ ಸ್ವಸುಖಾರ್ಥ ಸ್ವಂತ ಸುಖಕ್ಕಾಗಿ ಸಾಲೋಕ್ಯ ಮುಕ್ತಿಯಿಂದ ಪ್ರಾರಂಭವಾಗುವ 5 ಬಗೆಯ ಮೋಕ್ಷಗಳು. ಸಾಲೋಕ್ಯ ಮುಕ್ತಿ ಎಂದರೆ ಪ್ರಭುವು ವಾಸವಾಗಿರುವ ಆಧ್ಯಾತ್ಮಿಕ ಗ್ರಹಲೋಕದಲ್ಲಿ ತಾನು ಜೀವಿಸುವುದು. ನಾಕರೆ ಮಾಡುವುದಿಲ್ಲ, ಗ್ರಹಣೆ ಒಪ್ಪಿಗೆ. ಅನುವಾದ: 5 ಬಗೆಯ ಮುಕ್ತಿಗಳ ಪೈಕಿ ಯಾವುದೋ ಒಂದರ ಮೂಲಕ ಪಡೆವ ಸ್ವಂತ ಸುಖಕ್ಕಾಗಿ ಪರಿಶುದ್ಧ ಭಕ್ತರು ಕೃಷ್ಣನಿಗೆ ಅನುರಾಗಪೂರಿತ ಸೇವೆ ಸಲ್ಲಿಸುವುದನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಭಾವಾರ್ಥ: ಪ್ರಭುವಿನ ದೇಹದಲ್ಲಿ ಐಕ್ಯವಾಗುವ ಮುಕ್ತಿಯಿಂದ ಪ್ರಾರಂಭವಾಗಿ ರೂಪ, ವೈಭವ ಅಥವಾ ಧಾಮಗಳಿಗೆ ಸಂಬಂಧಿಸಿದಂತೆ ಪ್ರಭುವಿಗೆ ಸಮನಾಗಿರುವುದು ಮತ್ತು ಭಗವಂತನ ಬಳಿಯೇ ವಾಸಿಸುವುದು. ಈ ಬಗೆಯ ಮುಕ್ತಿಯ ತನಕ ಒಟ್ಟು 5 ಬಗೆಯ ಮುಕ್ತಿಗಳಿವೆ. ಕೃಷ್ಣನನ್ನು ಬಹುವಾಗಿ ಪ್ರೀತಿಸುವ ಪರಿಶುದ್ಧ ಭಕ್ತನು ಈ 5ರಲ್ಲಿ ಯಾವುದೊಂದನ್ನು ಒಪ್ಪಿಕೊಳ್ಳಲು ಸರ್ವತಾ ನಿರಾಕರಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಮಗ್ ಗೊತ್ತಿದೆ ಅಲ್ವಾ 5 ಬಗೆಯ ಮುಕ್ತಿ ಇದೆ ಅಂತ ನಮಗೆಲ್ಲ ಗೊತ್ತಿದೆ ಅಲ್ವಾ? ಹರೇ ಕೃಷ್ಣ. ಯಾರ ಹೇಳ್ತೀರಾ? ಗೊತ್ತಿದೆ. ಸಾಷ್ಟಿ ಅಲ್ವಾ? ಹರೇ ಕೃಷ್ಣ. ಅದೇ 5 ಬಗೆಯ ಭಕ್ತಿ ಅಂದ್ರೆ ಭಗವಂತನಲ್ಲಿ ಒಂದಾಗೋದು, ಅದು ಸಾಯುಜ್ಯ ಆಗುತ್ತೆ ಅಲ್ವಾ? ಹರೇ ಕೃಷ್ಣ. ಅದನ್ನ ಇಷ್ಟಪಡಲ್ಲ. ಆಮೇಲೆ ಪ್ರಭುವಿನ ಲೋಕದಲ್ಲೇ ವಾಸ ಮಾಡೋದು, ಅವನ ಜೊತೆಲೇ ಇರ್ಬೇಕು, ಅದು ಸಾಲೋಪ್ಯ. ಪ್ರಭು ಇರುವ
ದೇಹ ಲಕ್ಷಣ ಪಡ್ಕೋಬೇಕು. ಮೊದ್ಲು ಶುದ್ಧ ಭಕ್ತರಲ್ಲಿ ಶುರು ಇರುತ್ತೆ, ಅಯ್ಯೋ ನಾವು ಭಗವಂತನಂಗೆ ಅದು ಅಂತ ಅಸೂಯೆ. ಆದ್ರೆ ಶುದ್ಧ ಭಕ್ತಿ ಮಾಡ್ತಾ 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 ಅದೆಲ್ಲ ಹೊರಟೋಗ್ಬಿಡುತ್ತೆ. ಅವ್ರಿಗೆ ಒಂದೇ ಒಂದು ಭಾವನೆ ಇರುತ್ತೆ, ಪ್ರಭುವಿಗೆ ಸೇವೆ ಮಾಡ್ಬೇಕು, ಅದು ಒಂದೇ ಭಾವ ಇರೋದ್ರಿಂದ. ಆಮೇಲೆ ಇನ್ನೊಂದು ಸಾರೂಪ್ಯ, ಪ್ರಭುವಿನಷ್ಟೇ ಸಂಪತ್ ಸಮೃದ್ಧಿಗಾಗಿ ಇರುವುದು, ಸದಾ ಪ್ರಭುವಿನ ಸಂಪರ್ಕದಲ್ಲೇ ಇರುವುದು, ಸಾಷ್ಟಿ, ಭಗವಂತನಿಗೆ ಸಮನಾದ ಐಶ್ವರ್ಯ ಮನೋಭಾವ, ಎಲ್ಲದನ್ನು ಇದ್ಯಾವುದನ್ನು ಶುದ್ಧ ಭಕ್ತರು ಈ 5 ಮುಕ್ತಿ ಇದೆ ಅಂದ್ರೆ ಯಾವುದನ್ನು ಇಷ್ಟಪಡೋದಿಲ್ಲ. ಹರೇ ಕೃಷ್ಣ. ಆದರೂ ಆತ್ಮಾರಾಮ ಆಗ್ಬಿಟ್ಟಿರ್ತಾರೆ. ಅದನ್ನೇ ಶ್ರೀಮದ್ ಭಾಗವತಂನಲ್ಲಿ 7ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ, ಮೊದಲನೇ ಸ್ಕಂದ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಸೂತ ಮುನಿಗಳು, ಆತ್ಮಾರಾಮಶ್ಚ ಮುನಯೋ ನಿಗ್ರಂಥ ಅಪ್ಯರುಕ್ರಮೇ ಕುರ್ವಂತ್ಯ ಹೈತುಕಿ ಭಕ್ತಂ ಇತ್ತಂ ಭೂತ ಗುಣೋ ಹರಿಹಿ ಅಂತಾರೆ. ಈ ಬಗೆಯ ಆತ್ಮಾರಾಮರು, ಅವರು ಆತ್ಮಾರಾಮರು ಅಂದ್ರೆ ಫುಲ್ ಸೆಲ್ಫ್ ರಿಯಲೈಸೇಷನ್ ಆಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವರಿಗೆ ಆತ್ಮದಲ್ಲೇ ಚೇತನದಲ್ಲಿ ಸಂತೋಷ ಪಡ್ತಾ ಇರ್ತಾರೆ. ಅವರಿಗೆ ಆತ್ಮ ಸಾಕ್ಷಾತ್ಕಾರದ ಪಥದಿಂದ ಯಾವ ಬಗೆಯ, ಇವರು ಎಲ್ಲಾ ಬಗೆಯ ಐಹಿಕ ಬಂಧನದಿಂದ ಮುಕ್ತರಾಗ್ಬಿಟ್ಟಿರ್ತಾರೆ. ಆದ್ರೂ ದೇವೋತ್ತಮ ಪರಮಹಂಸನಿಗೆ ಶುದ್ಧ ಸೇವೆ ಭಕ್ತಿ ಸೇವಿಸಬೇಕು ಅಂತ ಅವ್ರಿಗೆ ಆಕರ್ಷಣೆ ಮಾಡುತ್ತೆ. ಅಂದ್ರೆ ಭಗವಂತ ಅಷ್ಟು ದಿವ್ಯ ಗುಣಾಢ್ಯನು, ಅಂದ್ರೆ ಮುಕ್ತಾತ್ಮರು ಸೇರಿದಂತೆ ಎಲ್ಲರನ್ನೂ ಆಕರ್ಷಣೆ ಮಾಡಿಬಿಡ್ತಾನೆ. ಅವರು ಮುಕ್ತಾತ್ಮರಾಗಿರ್ತಾರೆ, ಅವರಿಗೆ ಯಾವುದು ಬಂಧನ ಇರೋದಿಲ್ಲ. ಐಹಿಕ ಬಂಧನ, ಪ್ರಕೃತಿಯ 3 ಗುಣಗಳಿಂದ ಬಂಧಿತರಾಗೋದು, ಮಾಯೆಯಿಂದ, ಎಲ್ಲ ಗೆದ್ದಿರ್ತಾರೆ. ಆದರೂ ಕೂಡ ಅವರಿಗೆ ಒಂದೇ ಒಂದು ಆಸೆ ಇರುತ್ತೆ, ಏನು, ದೇವೋತ್ತಮ ಪರಮ ಪುರುಷನಿಗೆ ಶುದ್ಧ ಭಕ್ತಿ ಸೇವೆ ಸಲ್ಲಿಸಬೇಕು. ಆ ಥರ ಗೋಪಿಕಾಸ್ತ್ರೀಯರು ತುಂಬ ಹೈಯರ್ ಟೇಸ್ಟಲ್ಲಿ ಇರ್ತಾರೆ. ಅಂದರೆ ಭಗವಂತ ಅಷ್ಟು ದಿವ್ಯ ಗುಣಾಢ್ಯನು, ಎಲ್ಲರನ್ನೂ ಆಕರ್ಷಣೆ ಮಾಡ್ತಾನೆ, ಮುಕ್ತಾತ್ಮರು ಸೇರಿದಂತೆ ಪ್ರತಿಯೊಬ್ಬರನ್ನು ಆಕರ್ಷಿಸಬಲ್ಲನು ಅಂತ ಇದರ ಅರ್ಥ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. 200ರಲ್ಲಿ ಏನು ಹೇಳ್ತಾರೆ ಆಮೇಲೆ 205, ಮದ್ಗುಣಶ್ರುತಿ ಮಾತ್ರೇಣ ಮಯಿ ಸರ್ವಗುಣಾಶಯೇ ಮನೋಗತಿರ್ ಅವಿಚ್ಛಿನ್ನ ಯಥಾ ಗಂಗಾಂಬಸೋ ಅಂಬುದೌ. ಹರೇ ಕೃಷ್ಣ. ಸ್ವಯಂ ರಾಘವ ಮಾತಾಜಿ ಓದಿ. ಸ್ವಯಂ ರಾಘವ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓದ್ತೀನಿ ಮಾತಾಜಿ. ಶ್ಲೋಕ 205. ಮದ್ಗುಣ ಶ್ರುತಿ ಮಾತ್ರೇಣ ಮಯಿ ಸರ್ವಗುಹಾಶಯೇ ಮನೋಗತಿರ್ ಅವಿಚ್ಛಿನ್ನ ಯಥಾ ಗಜ್ಞಾಮಸ್ಥೋ ಮದೌ. ಗುಣಗಳನ್ನು ಕುರಿತು ಶ್ರುತಿ ಮಾತ್ರೇಣ ಶ್ರವಣ ಮಾಡುವುದರಿಂದ ಮಾತ್ರ ಮಯಿ ನನಗೆ ಸರ್ವಗುಹ ಎಲ್ಲರ ಹೃದಯಗಳಲ್ಲೂ ಆಶಯೇ ಸ್ಥಿತನಾಗಿದ್ದೇನೆ. ಮನಗತಿ ಮನಸ್ಸು ಹರಿಯುವಿಕೆ ಅವಿಚ್ಛಿನ್ನ ಅಡೆತಡೆ ಇಲ್ಲದ್ದು ಯಥಾ ಹೇಗೋ ಹಾಗೆ ಗಂಗಾಂಬಸ ಗಂಗೆಯ ಸ್ವರ್ಗೀಯ ಜಲದ ಅದ್ಭುತವು ಸಾಗರಕ್ಕೆ. ಹೇಳಿ ಮಾತಾಜಿ. ಸಾಗರಕ್ಕೆ ಸಾಗರಕ್ಕೆ ಅನುವಾದ. ಗಂಗೆಯ ಸ್ವರ್ಗೀಯ ಜಲವು ಅಡೆತಡೆಯಿಲ್ಲದೆ ಸಮುದ್ರಕ್ಕೆ ಹರಿಯುತ್ತದೆ. ಹಾಗೆಯೇ ನನ್ನ ಭಕ್ತರು ನನ್ನ ಬಗೆಗೆ ಶ್ರವಣ ಮಾಡುವ ಮಾತ್ರದಿಂದಲೇ ಅವರ ಮನಸ್ಸುಗಳು ಎಲ್ಲರ ಹೃದಯಸ್ಥನೂ ಆದ ನನ್ನಲ್ಲಿಗೆ ಹರಿದು ಬರುತ್ತವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನೇ ಹೇಳ್ತಾ ಇದ್ದಾರೆ, ಗಂಗೆ ಯಾವ ರೀತಿ ಸ್ವರ್ಗದಿಂದ ಜಲ ಬರುವಾಗ ಅಡೆತಡೆ ಇಲ್ಲದೆ ಎಷ್ಟು ಜೋರಾಗಿ ಬರ್ತಾಳಲ್ವ, ಸಮುದ್ರಕ್ಕೆ ಹರಿದು ಬರ್ತಾಳೆ. ಆ ಥರ ಭಕ್ತರು ನನ್ನ ಬಗ್ಗೆ ಶ್ರವಣ ಮಾಡ್ತಾ ಇದ್ರೆ ಅವರಿಗೆ ಮನಸ್ಸಲ್ಲಿ ಭಗವಂತನ ಬಗ್ಗೆ ಇನ್ನೂ ಕೇಳಬೇಕು, ಶ್ರವಣ ಮಾಡಬೇಕು ಅಂತ ಎಲ್ಲರ ಹೃದಯದಲ್ಲೂ ಭಗವಂತನ ಹೇಗೆ ಗಂಗಾ ನದಿಗೆ ಹೋಲಿಸಿದ್ದಾರೆ, ಅಷ್ಟು ಪವಿತ್ರವಾದ ಗಂಗಾ ನದಿ ಹೇಗೆ ಅಡೆತಡೆ ಇಲ್ಲದೆ ಹರಿದು ಬರುತ್ತೋ ಆ ಥರ ಶುದ್ಧ ಭಕ್ತರು ನನ್ನ ಬಗ್ಗೆ ಕೇಳ್ತಾ ಇದ್ರು. ಇನ್ನೂ ಕೇಳಬೇಕು. ನಮಗೆ ಯಾವ್ದಾರ ಒಂದು ಪಿಕ್ಚರ್ ನೋಡಿದ್ರೆ ಸಾಕಾಗ್ಬಿಡುತ್ತೆ. ಭಗವಂತನ ಬಗ್ಗೆ ಕತೆ ಕೇಳ್ತಾ ಇದ್ರೆ ಇನ್ನೊಂದ್ಸರಿ ಕೇಳೋಣ, ಇನ್ನೊಂಚೂರು ಕೇಳೋಣ ಅನ್ಸುತ್ತಲ್ವಾ. ಅದೇ ರೀತಿ ಅದು ಶುದ್ಧ ಭಗವಂತನ ದಿವ್ಯ ಆಕರ್ಷಕ ಶಕ್ತಿ ಎಲ್ಲರ ಮನಸ್ಸನ್ನು ಎಲ್ಲರ ಹೃದಯನೂ ಗೆದ್ಬಿಡ್ತಾನೆ, ಆದ ನನ್ನಲ್ಲಿಗೆ ಹರಿದು ಬರ್ತದೆ ಅಂತ ಪರಮಾತ್ಮನೇ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 206. ಲಕ್ಷಣಂ ಭಕ್ತಿ ಯೋಗಸ್ಯ ನಿರ್ಗುಣಸ್ಯ ಹಿ ಉದಾಹ್ಯತಂ ಅಹೈತುಕಿ ಅವ್ಯವಹಿತ ಯಾ ಭಕ್ತಿರ್ ಪುರುಷೋತ್ತಮೇ. ಹರೇ ಕೃಷ್ಣ. ರೋಹಿಣಿ ಎಸ್ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ.
ಲಕ್ಷಣಂ ಭಕ್ತಿ ಯೋಗಸ್ಥ ನಿರ್ಗುಣಸ್ಯ ಹಿ ಹೃದಾಹೃತಂ ಅಹೈತುಕಿ ಅವ್ಯವಹಿತ ಯಾ ಭಕ್ತಿ ಪುರುಷೋತ್ತಮೆ. ಲಕ್ಷಣಂ ಸೂಚನೆ ಭಕ್ತಿಯೋಗಸ್ಯ ಭಕ್ತಿ ಸೇವೆಯ ನಿರ್ಗುಣಸ್ಯ ಮೂರು ಪ್ರಕೃತಿ ಗುಣಗಳನ್ನು ಮೀರಿದ ಹಿ ನಿಶ್ಚಯವಾಗಿಯೂ ಉದಾಹೃತಂ ಸಾದೃಶ್ಯ ನೀಡಲಾಗಿದೆ. ಅಹೈತುಕಿ ಅವ್ಯಾಜ ಅವ್ಯವಹಿತ ಅಡೆತಡೆ ಇಲ್ಲದೆ ಯಾವುದು ಭಕ್ತಿ ಸೇವೆ ಪುರುಷೋತ್ತಮೆ ದೇವೋತ್ತಮ ಪುರುಷನಿಗೆ. ಅನುವಾದ ದೇವೋತ್ತಮ ಪುರುಷೋತ್ತಮ ಸಲ್ಲಿಸುವ ಲೋಕೋತ್ತರ ಪ್ರೇಮ ಸೇವೆ ಲಕ್ಷಣಗಳು ಹೀಗಿವೆ. ಅದು ಅವ್ಯಾಜ ಮತ್ತು ಅದಕ್ಕೆ ಯಾವ ವಿಧದಲ್ಲೂ ಅಡ್ಡಿ ಮಾಡುವುದು ಸಾಧ್ಯವಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಇಲ್ಲಿ ಹೇಳ್ತಾರೆ, ದೇವೋತ್ತಮ ಪರಮಪುರುಷನಿಗೆ ನಾವು ಸಲ್ಲಿಸುವ ಸೇವೆ ಲೋಕೋತ್ತರ ಪ್ರೇಮಿಸುವ ಲಕ್ಷಣ ಯಾವ ರೀತಿ ಅಂದರೆ ಅದರಲ್ಲಿ ಯಾವುದೇ ಸ್ವಾರ್ಥದ ಆಸೆ ಅಭಿಲಕ್ಷಣೆಗೆ ಇರೋದಿಲ್ಲ. ಅದು ಮತ್ತೆ ಕಂಟಿನ್ಯೂಸ್ ಇರುತ್ತೆ. ಅಹೈತುಕಿ ಅಪ್ರತಿಹತ, ಅಡೆತಡೆ ಯಾವುದೂ ಇರೋದಿಲ್ಲ ಅದಕ್ಕೆ. ವಿತೌಟ್ ಎನಿ ಇಂಟರಪ್ಷನ್ ಆ್ಯಂಡ್ ವಿತೌಟ್ ಎನಿ ಮೋಟಿವೇಶನ್, ಯಾವುದೇ ಒಂದು ಆಸೆ ಇಟ್ಕೊಂಡು ಮಾಡೋದು ಆ ಥರ ಇರೋದಿಲ್ಲ. ಅದನ್ನು ಅಡ್ಡಿ ಮಾಡೋದಕ್ಕೆ ಯಾವ ವಿಧದಲ್ಲೂ ಸಾಧ್ಯ ಇಲ್ಲ. ಹರೇ ಕೃಷ್ಣ ಹೌದಲ್ವಾ? ನಾವು ಭಕ್ತಿ ಮಾಡ್ತೀವಲ್ವಾ, ನಾವು ಮನಸ್ಸಲ್ಲೇ ಭಗವಂತನ ಧ್ಯಾನ ಮಾಡಿಕೊಂಡು ಧ್ಯಾನ ಮಾಡ್ತಾ ಇದ್ರೆ ಯಾರಾದರೂ ನಮ್ಮ ತಡೆಯೋಕ್ಕಾಗುತ್ತಾ? ಹರೇ ಕೃಷ್ಣ ಇಲ್ಲ ಅಲ್ವಾ? ನಾವು ಮನಸ್ಸೊಳಗಡೆ ಹೇಳ್ಕೊಳ್ತಾ ಇರ್ತೀವಿ ಹರೇ ಕೃಷ್ಣ. ಎಲ್ಲಿದ್ರು ನಮಗೆ ಹರೇ ಕೃಷ್ಣ ಭಜನೆ ಮಾಡ್ಕೊಳ್ತಾ ಇರ್ತೀವಿ. ನಮ್ಗೆ ಯಾರು ಅಡ್ಡಿ ಮಾಡೋಕ್ಕಾಗಲ್ಲ ಅಲ್ವಾ? ಹರೇ ಕೃಷ್ಣ ಆಗಲ್ಲ ಮಾತಾಜಿ. ನಮ್ಮ ಮನಸ್ಸು ಮುಖ್ಯ ಅಲ್ಲಿ. ಭಗವಂತ ಅಲ್ಲಿ ಯಾವಾಗ ನಾವು ನಮ್ಮ ಶುದ್ಧ ಮನಸ್ಸನ್ನ ಗೋಪಿಕಾಸ್ತ್ರೀ ಇರ್ತಾರ ಹುಟ್ಟಿಸಿರ್ತೀವಿ, ಆವಾಗ ಅಲ್ಲಿ ಪರಮಾತ್ಮ ಶುದ್ಧ ಹೃದಯದಲ್ಲಿ ಭದ್ರವಾಗಿ ಕೂತ್ಕೊಂಡು ಬಿಡ್ತಾರೆ ಅಂತ. ಹರೇ ಕೃಷ್ಣ. ಶೋಕ 207. ಸಾಲೋಕ್ಯ ಸಾಷ್ಟಿ ಸಾಮೀಪ್ಯ ಸ್ವಾಮಿಷ್ಟೈಕ್ವತಂ ಅಪ್ಯೌತ ಅಭ್ಯುತ ದೀಯಮಾನಂ ನ ಗೃಹಣಂತಿ ವಿನಾ ಮತ್ ಸೇವನಂ ಜನಾಃ. ಹರೇ ಕೃಷ್ಣ. ಶುಭಾಂಗಿ ಮಾತಾಜಿ ಓದಿ. ಶುಭಾಂಗಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶುಭಾಂಗಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ದಯಾನ್ವಿತ ಮಾತಾಜಿ ಓದಿ. ದಯಾನ್ವಿತ ಮಾತಾಜಿ. ದಯಾನ್ವಿತ ಮಾತಾಜಿ. ಕಾಮಾಕ್ಷಿ ಹರೇ ಮಾತಾಜಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಶ್ಲೋಕ 207 ಅಲ್ಲ ಮಾತಾಜಿ? ಓಕೆ. ಸಾಲೋಕ್ಯ ಸೃಷ್ಟಿ ಸಾರೂಪ್ಯ ಸಮಿಷ್ಯ ಕರ್ತ್ವ ಅಪಿ ಉತ್ತ ದ್ವಿಯಮಾನೋ ನ ಗೃಹಣೆ ವಿನಾ ಮತ್ ಸರ್ವಂ ಜನಃ. ಸೇವನಂ ಜನಾಃ. ಸೇವನಂ ಜನಾಃ. ಸಾಲೋಕ್ಯ ನಾನಿರುವ ಗೃಹಲೋಕದಲ್ಲೇ ಭಕ್ತರು ಇರುವುದು. ಸಾಷ್ಟಿ ನನಗಿರುವ ವೈಭವವನ್ನೇ ಭಕ್ತನು ಪಡೆದಿರುವುದು. ಸಾರೂಪ್ಯ ನನ್ನ ರೂಪವನ್ನೇ ಭಕ್ತನು ಪಡೆದಿರುವುದು. ಸಾಮೀಪ್ಯ ನನ್ನೊಡನೆಯೇ ಪ್ರತ್ಯಕ್ಷ ಸಂಘವನ್ನು ಸಾಧಿಸುವುದು. ಏಕತ್ವ ನನ್ನಲ್ಲಿ ಒಂದಾಗಿರುವುದು. ಅಪಿ ಕೂಡ ಉತ್ತ ಅಥವಾ ದಿಯಮಾನಂ ಕೊಟ್ಟಿರುವರ ನ ಇಲ್ಲಿ ಗೃಹಣಿತಿ ಒಪ್ಪಿಗೆ ವಿನಾ ಇಲ್ಲದೆ ಮತ್ಪರವಾನ್ ನನ್ನ ಸೇವೆ ಜನಃ ಭಕ್ತರು. ಅನುವಾದ ನನ್ನ ಸೇವೆ ಮಾಡುವ ಅವಕಾಶ ಇರಲು ಅಥವಾ ಸಾಲೋಕ್ಯ ಸಾಷ್ಟಿ ಸಾರೂಪ್ಯ ಸಾಮೀಪ್ಯ ಅಥವಾ ನನ್ನೆಲ್ಲ ಐಕ್ಯವಾಗಿರುವುದು. ಈ ಮೋಕ್ಷಗಳನ್ನು ನನಗೆ ನಿಮಗೆ ಬೇಕು ಎಂಬ ಆಯ್ಕೆಯನ್ನು ನಾನು ಭಕ್ತರಿಗೆ ನೀಡಿದ್ದೆ ಏನೇ ಅವರು ನನ್ನ ಸೇವೆಯನ್ನು ಆಯ್ದುಕೊಳ್ಳುತ್ತಾರೆ. ಈ ಮುಕ್ತಿಗಳನ್ನಲ್ಲ. ಭಾವಾರ್ಥ
ಮೇಲಿನ 3 ಶ್ಲೋಕಗಳು ಶ್ರೀಮದ್ ಭಾಗವತವು 1.29, 11 ಮತ್ತು 13 ಈ ಶ್ಲೋಕಗಳಲ್ಲಿನ ಮಾತುಗಳನ್ನು ಕಪಿಲರ ರೂಪದಲ್ಲಿನ ಶ್ರೀಕೃಷ್ಣನು ನುಡಿದನು. ಹರೇ ಕೃಷ್ಣ. ಶೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಚೈತನ್ಯ ಮಹಾಶಯ ಕಿ ಜೈ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲೇನ್ ಹೇಳ್ತಾ ಇದ್ದಾರೆ, ಭಕ್ತರಿಗೆ ಇದನಿಗೆ ಸಾಲೋಕ್ಯ 5 ತರದ ಮುಕ್ತಿ ಯಾವ್ದು ಬೇಕು ಅಂತ ಕೇಳಿದ್ರೆ ಅವರು ಭಕ್ತರಿಗೆ ಏನು ಬೇಕಾಗಿರುತ್ತೆ, ಇದು ಮುಕ್ತಿ ಅವ್ರಿಗೆ ಬೇಕಾಗಿಲ್ಲ, ಯಾವುದು ಬೇಡ. ಭಗವಂತನ ಒಂದಾಗೋದು, ಪ್ರಭುವಿನ ಲೋಕದಲ್ಲೇ ವಾಸ ಮಾಡೋದು, ಪ್ರಭುವಿನೊಂದಿಗೆ ಅವನ ದೇಹ ಲಕ್ಷಣ ಪಡೆಯೋದು, ಪ್ರಭುವಿನ ಸಂಪರ್ಕನೇ ಇರೋದು, ಅವನ ಸಮನಾದ ಐಶ್ವರ್ಯ ವೈಭವಗಳನ್ನು ಅನುಭವಿಸೋದು, ಯಾವುದು ಸಾಲೋಕ್ಯ, ಸಾಯುಜ್ಯ, ಸಾಮೀಪ್ಯ, ಸಾರುಜ್ಯ ಯಾವುದು ಬೇಡ. ಅವರಿಗೆ ಏನು ಬೇಕು? ಭಕ್ತಿ ಸೇವೆ ಒಂದೇ. ಸೇವೆ ಮಾಡೋ ಅವಕಾಶ ಒಂದು ಬೇಕು. ಈ ಮೋಕ್ಷ ನಿಮಗೆ ಬೇಕು ಅಂತ ಕೇಳಿದ್ರೆ ಕೊಟ್ರೆ ಅವರು ಶುದ್ಧ ಭಕ್ತರು ಏನ್ ಮಾಡ್ತಾರೆ, ನನಗೆ ಅದು ಯಾವ್ದು ಬೇಡ, ಸೇವೆ ಒಂದು ಕೊಡಪ್ಪ ಭಗವಂತ. ಅದೇ ಅಲ್ವಾ ಹರೇ ಕೃಷ್ಣ. ಚೈತನ್ಯ ಮಹಾಪ್ರಭುಗಳು ನಮಗೆ ಹರೇ ಕೃಷ್ಣ ಅಂತ ಹೇಳಿದಾರಲ್ಲ, ರಾಧಾರಾಣಿ ನನಗೆ ಸೇವೆ ಮಾಡೋ ಅವಕಾಶ ಮಾಡ್ಕೊಡಿ, ರಾಧಾರಾಣಿ ನಮ್ಗೆ ಅಂತ ಬೇಡ್ಕೊಳ್ತೀವಿ ಅಲ್ವಾ ಹರೇ ಕೃಷ್ಣ. ಅದೇ ನಮಗೆ ಶುದ್ಧ ಭಕ್ತರಾದ್ರೂ ಅದೇನೆ, ಇನ್ನೇನು ಕೇಳಲ್ಲ ಅಂತ ಅದನ್ನ ಹೇಳ್ತಾರೆ. ಇದು ನಮ್ಮ 3ನೇ ಕ್ಯಾಂಟೋ 29ನೇ ಅಧ್ಯಾಯದಲ್ಲಿ ದೇವಹೂತಿ ಮತ್ತು ಕರ್ದಮ ಮತ್ತು ದೇವಹೂತಿಯವರ ಮಗ ಕಪಿಲ ಮಹಾಮುನಿಗಳು ಭಗವಂತನ ಅವತಾರದಲ್ಲಿ ಬರ್ತಾರೆ. ಆವಾಗ ತಾಯಿಗೆ ಆತ್ಮತತ್ವವನ್ನ ಬೋಧಿಸಿದಾಗ ಅವರು ಹೇಳ್ತಾರೆ, ತಾಯಿ ದೇವಹೂತಿ ತುಂಬ ಶುದ್ಧ ಭಕ್ತಳಾಗಿರ್ತಾಳೆ, ಮಗನೇ ಆದ್ರೂ ಅವರಿಗೆ ಕೊನೆ ಇದರಲ್ಲಿ ಆತ್ಮತತ್ವವನ್ನು ಬೋಧಿಸಿ ಅವರಿಗೆ ಹೇಳ್ತಾರೆ, ತಾಯಿ ಶುದ್ಧ ಭಕ್ತರು ಏನ್ ಮಾಡ್ತಾರೆ, ನನ್ನ ಯಾವ ಇದು ಅವ್ರಿಗೆ ಬೇಕಾಗಿಲ್ಲ, ಯಾವ ಮುಕ್ತಿ ಏನು ಬೇಡ, ನನ್ನ ಸೇವೆ ಒಂದೇ ಸಾಕು, ಅಷ್ಟು ಪವಿತ್ರವಾಗಿರ್ತಾರೆ ಭಕ್ತರು ಅಂದ್ಬಿಟ್ಟು ಶುದ್ಧ ಭಕ್ತರ ಲಕ್ಷಣಗಳನ್ನ ಕಪಿಲ ಮಹರ್ಷಿಗಳು ಅವರು ಕೃಷ್ಣನೇ, ಸ್ವಂತ ಕೃಷ್ಣನೇ ಕಪಿಲ ಅವತಾರದಲ್ಲಿ ಬಂದಾಗ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. 208 ಶ್ಲೋಕ. ಮತ್ಸೇವಯ ಪ್ರತೀತಂ ತೇ ಸಾಲೋಕ್ಯಾದಿ ಚತುಷ್ಟಯಂ ನೇಚ್ಛಂತಿ ಸೇವಯಾ ಪೂರ್ಣ ಕುತೋ ನ್ಯತ್ಕಾಲ ವಿಘ್ನತಂ. ಹರೇ ಕೃಷ್ಣ. 208 ಓದಿ ಮಾತಾಜಿ ಯಾರಾದ್ರು. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 208. ಮತ್ಸೇವಯಾ ಪ್ರತೀತಂ ತೇ ಸಾಲೋಕ್ಯಾದಿ ಚತುಷ್ಟಯಂ ನೇಚ್ಛಂತಿ ಸೇವಯಾ ಪೂರ್ಣ ಕುತೋ ಅನ್ಯತ್ ಕಾಲ ವಿಪ್ಲುತಂ. ನನ್ನ ಸೇವೆಯಿಂದ ಪ್ರತೀತಂ ಗಳಿಸುವ ತೇ ಅವರು ಸಾಲೋಕ್ಯ ಮುಕ್ತಿಯಿಂದ ಆರಂಭವಾಗುವ 5 ಬಗೆಯ ಮೋಕ್ಷ, ಚತುಷ್ಟಯಂ 4 ಬಗೆಯ, ನ ಇಚ್ಛಂತಿ ಅಪೇಕ್ಷಿಸುವುದಿಲ್ಲ, ಸೇವೆಯಿಂದ ಪೂರ್ಣಃ ಪೂರ್ತಿ, ಕುತಃ ಎಲ್ಲಿ, ಅನ್ಯತ್ ಇತರ ವಿಷಯಗಳು, ಕಾಲ ವಿಪ್ಲುತಂ ಕಾಲಹತವಾದ. ಮೇಲ್ ಮಾಡ್ಬೇಕು ಮಾತಾಜಿ. ಮಾತಾಜಿ PDF ಇಲ್ಲಿಗೆ ಆಯಿತು. ನನ್ನ ಹೌದು. ಸೀತಾಲಕ್ಷ್ಮಿ ಮಾತಾಜಿ ನಿಮ್ಮ ಮಾತಾಜಿ ನನ್ನ ಹತ್ರ ಇಲ್ಲ. ಮಾತಾಜಿಗೆ ಕಾಲ್ ಮಾಡಿದೆ, ಇವಾಗ ಕಳುಹಿಸಬಹುದು. 208 ಅಷ್ಟೇ ಅಲ್ಲ ಮಾತಾಜಿ, ಕಳುಹಿಸಬಹುದು. ವೇಟ್ ಮಾಡೋಣ. ಹರೇ ಕೃಷ್ಣ. ನೀವು ನಿಮ್ಮ ಹತ್ರ ಬುಕ್ ಇಲ್ವಾ ಮಾತಾಜಿ? ಇಲ್ಲ. ಅದು PDF ಇದೆ, ನೋಡ್ತಾ ಇದ್ವಲ್ಲ. ಪೇಜ್ ಎಷ್ಟು ಮಾತಾಜಿ? ಅದು ಪೇಜ್ ಈಸಿ ಆಗುತ್ತೆ. 319. ಯಾರು ಬುಕ್ ಇರೋರು ಓದಾದ್ರು ಓದಿ ಬರೋ. 319 ಅಲ್ಲ. 207 ಆಯ್ತು. 208 319. ಹ್ಮ್ 208 ಅಲ್ಲ ಮಾತಾಜಿ? 209 ಹೌದು. 219. 208ನೇ ಶ್ಲೋಕ ಮಾತಾಜಿ, ನೀವು ಅನುವಾದ ಓದಿ. 208 ಅನುವಾದ. ಹೌದು. ಹಿಂದಿನ 3 ಶ್ಲೋಕಗಳು ಅನುವಾದ. ನನ್ನ ಸೇವೆ ಮಾಡುವ ಅನುವಾದ. ನನ್ನ ಭಕ್ತರು ನನ್ನ ಸೇವೆ ಮಾಡಿ ತಮ್ಮ ಅಪೇಕ್ಷೆ ಈಡೇರಿಸಿಕೊಂಡಿದ್ದಾದ ಮೇಲೆ ಅಂತಹ ಸೇವೆಯಿಂದ ಸುಲಭವಾಗಿ ದಕ್ಕುವ
4 ಬಗೆಯ ಮೋಕ್ಷವನ್ನು ಬಯಸುವುದಿಲ್ಲ. ಹೀಗಿರುತ್ತಾ ಕಾಲಕ್ರಮದಲ್ಲಿ ಕಳೆದು ಹೋಗುವ ಯಾವುದೇ ಬಗೆಯ ಸುಖವನ್ನು ಅವರು ಏಕೆ ತಾನೇ ಸ್ವೀಕರಿಸಿಯಾರು? ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಮೇಲಿನ ಶ್ಲೋಕವು ಶ್ರೀಮದ್ ಭಾಗವತದ್ದು 9.4.67 ಮಹಾರಾಜ ಅಂಬರೀಷನ ಗುಣಗಳನ್ನು ವರ್ಣಿಸುತ್ತಾ ಪ್ರಭುವು ಆಡಿದ ನುಡಿಗಳು ಇವಾಗಿವೆ. ಪರಾತ್ಪರ ವಸ್ತುವಿನಲ್ಲಿ ಲೀನವಾಗುವುದು ಸ್ವರ್ಗೀಯ ಸಾಮ್ರಾಜ್ಯದಲ್ಲಿ ವಾಸ ಮಾಡಿದಷ್ಟೇ ತಾತ್ಕಾಲಿಕವಾದದ್ದು. ಈ ಎರಡನ್ನೂ ಕಾಲವು ನಿಯಂತ್ರಿಸುತ್ತದೆ. ಎರಡರಲ್ಲಿ ಯಾವೊಂದು ಸ್ಥಾನವೂ ಸ್ಥಿರವಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಇನ್ನು ಒಂದು ಶ್ಲೋಕ ಓದಿ ಬಿಡಿ ಮಾತಾಜಿ. ಬುಕ್ ಇದೆ ಅಲ್ವಾ? ಯಾವತ್ತ ಬುಕ್ ಇದೆ? 209 ಓದಿ ಮಾತಾಜಿ. ಬುಕ್ ಇದೆ ಮಾತಾಜಿ. ಇದೆ ಮಾತಾಜಿ. 209 ಕಾಮಗಂಧಹೀನ ಸ್ವಾಭಾವಿಕ ಗೋಪಿ ಪ್ರೇಮ ನಿರ್ಮಲಾ ಉಜ್ವಲ ಶುದ್ಧಯೇನ ದಗ್ಧ ಹೇಮ. ಕಾಮಗದ್ಗಹೀನ ಲೈಂಗಿಕತೆಯ ವಾಸನೆ ಇಲ್ಲದ ಸ್ವಾಭಾವಿಕ ಸಹಜ ಗೋಪಿ ಪ್ರೇಮ ಗೋಪಿಯರ ಒಲವು ನಿರ್ಮಲ ಶುಭ್ರವಾದ ಉಜ್ವಲ ಥಳಥಳಿಸುವ ಶುದ್ಧ ಅಪ್ಪಟ ಏನ ಹಾಗೆ ದಗ್ಧ ಹೇಮ ದ್ರವದ ಸ್ಥಿತಿಯಲ್ಲಿನ ಚಿನ್ನ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಗೋಪಿಯರ ಸ್ವಾಭಾವಿಕ ಪ್ರೇಮವು ರವೆಯಷ್ಟಾದರೂ ಲೈಂಗಿಕತೆ ಇಲ್ಲದ್ದು. ಅದು ಕರಗಿದ ಚಿನ್ನದಂತೆ ಕುಂದಿಲ್ಲದ್ದು, ಥಳಥಳಿಸುವಂಥದ್ದು ಮತ್ತು ಪರಿಶುದ್ಧವಾದದ್ದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಅದ್ರಲ್ಲಿ ಏನ್ ಹೇಳ್ತಾ ಇದ್ರೆ, ಗೋಪಿಯರ ಶುದ್ಧತೆ ಕಾಮದ ಲವಲೇಶವೂ ಇಲ್ಲ. ಅಂದ್ರೆ ಅಪ್ಪಟ ಬಂಗಾರ, ಇವಾಗ ನಿರ್ಮಲವಾದದ್ದು, ಉಜ್ವಲವಾದದ್ದು, ಶುದ್ಧವಾದ. ನಮಗೆ ಗೊತ್ತಲ್ವಾ, ಕಾಮ ಗಂಧಹೀನ ಸ್ವಾಭಾವಿಕ ಗೋಪಿ ಪ್ರೇಮ ನಿರ್ಮಲ ಉಜ್ವಲ ಶುದ್ಧಯೇ ದಗ್ಧ ಭೇಮ ಅಂತಾರೆ. ಅಂದ್ರೆ ಇದರ ಅರ್ಥ ಗೋಪಿಯರ ಪ್ರೇಮ ಬೆಂಕಿಯಲ್ಲಿ ಸುಟ್ಟ ಶುದ್ಧ ಚಿನ್ನದಂತೆ ಹೊಳೆಯುತ್ತಂತೆ. ಅಂದ್ರೆ ಮತ್ತು ಯಾವುದೇ ಕಲ್ಮಶ ಇರೋದಿಲ್ಲ ಅಲ್ಲಿ. ಬೆಂಕಿ ಇವಾಗ ನಾವು ನೋಡ್ತೀವಲ್ವಾ, ಯಾವಾಗಾದ್ರೂ ಇದು ಮಾಡ್ತಾರಲ್ಲ, ಬೆಂಕಿ ಚಿನ್ನ ತಗೊಂಡೋಗಿ ಬೆಂಕಿ ಹಾಕಿದಾಗ ಅದರಲ್ಲಿರೋ ಕೊಳೆ ಎಲ್ಲ ಇದಾಗ್ಬಿಡುತ್ತೆ ಅಲ್ವಾ ಹರೇ ಕೃಷ್ಣ? ಅವಾಗ ಏನ್ ಮಾಡುತ್ತೆ, ಅದು ಶುದ್ಧ ಆಗ್ಬಿಡುತ್ತೆ. ಶುದ್ಧ ಆದ ತಕ್ಷಣ ಏನಾಗುತ್ತೆ, ಕಲ್ಮಶ ಯಾವುದು ಇರೋದಿಲ್ವಾ, ಸಹಜ ಶುದ್ಧ ಪ್ರೇಮ ಅಂದ್ರೆ ಪಳ 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 ಅಂತ ಹೊಳೆಯಕ್ಕೆ ಶುರುವಾಗುತ್ತೆ ಅಲ್ವಾ. ಅದು ಸಹಜ ಶುದ್ಧ ಪ್ರೇಮ, ಅದರಲ್ಲಿ ಯಾವುದೇ ಕಲ್ಮಶ, ಈಗ ಕಲ್ಮಶ ಇರಲ್ಲ. ಅದಕ್ಕೆ ನಮಗೂ ಅಲ್ವಾ, ಇವಾಗ ಐಹಿಕದಲ್ಲಿ ಏನಾಗಿದೆ ಹರೇ ಕೃಷ್ಣ, ನಮಗೆ ಈ ಭೌತಿಕ ಪ್ರಕೃತಿಯ 3 ಗುಣಗಳಿಂದ ನಾವು ಈ ಕಲ್ಮಶ ಆಗ್ಬಿಟ್ಟಿದೀವಿ ಅಲ್ವಾ ಹರೇ ಕೃಷ್ಣ. ಯಾವಾಗ ನಾವು ಈ ಕಲ್ಮಶ ಎಲ್ಲ ಹೋಗುತ್ತೆ ಅಂದ್ರೆ ನಮ್ಮ ಎಲ್ಲಾ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ, ಇಲ್ಲಿ ಅಂಬರೀಷ್ ಮಹಾರಾಜ ಇವರೆಲ್ಲ ಸುಮಾರು ಜನ ಭಾಗವತದಲ್ಲಿ ತುಂಬಾ ಜನದ್ದು ಬರುತ್ತೆ ಸೇವೆ. ಆ ಭಕ್ತರು ನನ್ನ ಸೇವೆ ಮಾಡಿ ನನ್ನ ಅಪೇಕ್ಷೆ ಈಡೇರಿಸಿಕೊಂಡಿದ್ದಾರೆ. ಅಂತಹ ಸೇವೆಯಿಂದ ಸುಲಭವಾಗಿ ದಕ್ಕುವ 4 ಬಗೆಯ ಮೋಕ್ಷ ಬೇಡ ಅಂತಾರೆ. ಯಾವ ಮೋಕ್ಷನೂ ಬೇಡ ನಮಗೆ, ಭಗವಂತನ ಸೇವೆ ಒಂದೇ ಸಾಕು ಅಂತ ಹೇಳ್ತಾರೆ. ಆಮೇಲೆ ಆ ಮೋಕ್ಷಕ್ಕೆ ಆಮೇಲೆ ಇವರ ಎಷ್ಟು ಕಾಮ ಇಲ್ಲದೆ ಇರೋ ಪ್ರೇಮ ಅಷ್ಟು ನಿರ್ಮಲವಾಗಿರುತ್ತೆ, ಉಜ್ವಲವಾಗಿರುತ್ತೆ, ಆಮೇಲೆ ಶುದ್ಧವಾದದ್ದು, ಅಷ್ಟು ಪರಿಶುದ್ಧವಾಗದಾಗಿರುತ್ತೆ ಅಂತಾರೆ ಹೇಳ್ತಾರೆ ಅಲ್ಲ ಹರೇ ಕೃಷ್ಣ. 210 ಕೃಷ್ಣೇರ ಸಹಾಯ ಗುರು ಬಾಂಧವ ಪ್ರೇಯಸಿ ಗೋಪಿಕಾ ಹಯೇನ ಪ್ರಿಯ ಶಿಷ್ಯ ಸಖಿ ದಾಸಿ. ಹರೇ ಕೃಷ್ಣ. ಕೃಷ್ಣೇರ ಓದ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಇವನು ಓದ್ಲಿ ಮಾತಾಜಿ. ವಿವೋ Y36 ಅಂತ ಇದೆ ಅಲ್ವಾ, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓದಿ ಮಾತಾಜಿ, ಓದಿ. ಓಕೆ ಮಾತಾಜಿ. ಕೃಷ್ಣೇರ ಸಹಾಯ ಗುರು ಬಾಂಧವ ಪ್ರೇಯಸಿ ಗೋಪಿಕಾ ಹಯೇನ ಪ್ರಿಯ ಶಿಷ್ಯ ಸಖದಾಸಿ. ಕೃಷ್ಣೇರ ಪ್ರಭು ಕೃಷ್ಣನ ಸಹಾಯ ನೆರವು ನೀಡುವವರು ಗುರು ಶಿಕ್ಷಕರು, ಬಾಂಧವ್ಯ ಸ್ನೇಹಿತರು, ಪ್ರೇಯಸಿ ಪತ್ನಿಯರು, ಗೋಪಿಕಾ ಗೋಪಿಕೆಯರು, ಹಯೇನ ಆಗಿದ್ದಾರೆ, ಪ್ರಿಯ ಆಪ್ತ ಶಿಷ್ಯ ವಿದ್ಯಾರ್ಥಿಗಳು, ಸಖಿ ಆಪ್ತ ಗೆಳೆಯರು, ದಾಸಿ ಚಾರಕರು. ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಗೋಪಿಕೆಯರು ಪ್ರಭು ಕೃಷ್ಣನ ಸಹಾಯಕಿಯರು, ಶಿಕ್ಷಕಿಯರು, ಗೆಳತಿಯರು, ಪತ್ನಿಯರು, ಪ್ರಿಯ ಭಕ್ತೆಯರು ಹಾಗೂ ಅಂತರಂಗದ ದಾಸಿಯರು ಎಲ್ಲವೂ ಆಗಿದ್ದಾರೆ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಏನಾಯ್ತು ಗೊತ್ತಾ, ಇಲ್ಲಿ ಅವರು ಭಗವಂತನ ಸೇವೆ ಮಾಡಿ 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 ಅವ್ರ ಹೃದಯ ಪರಿಶುದ್ಧವಾಗ್ಬಿಡುತ್ತೆ. ಅವ್ರಿಗೆ ಐಹಿಕ ಕಲ್ಮಶ ಯಾವುದು ಇರೋದಿಲ್ಲ, ಪರಿಶುದ್ಧ ಆಗ್ಬಿಡ್ತಾರಲ್ವಾ. ಬೆಂಕಿಯಲ್ಲಿ ಪುಟಕ್ಕಿಟ್ಟ ಚಿನ್ನ ಅಂತಾರಲ್ಲ, ಚಿನ್ನದಂತೆ ಹೊಳೆಯುವ ಮತ್ತು ಯಾವುದೇ ಕಲ್ಮಶವಿಲ್ಲದ ಸಹಜ ಶುದ್ಧ ಪ್ರೇಮ ಆಗುತ್ತೆ ಅವರದು, ಗೋಪಿಕಾಸ್ತ್ರೀಯರು. ಆವಾಗ ಅವರು ಪ್ರಭುವಿನ ಕೃಷ್ಣನ ಸೇವೆ ಮಾಡೋದ್ರಿಂದ ಅವರು ಉತ್ತಮ ಶಿಕ್ಷಕಿಯರು, ಗೆಳತಿಯರು. ಇವಾಗ ನಾವು ಭಗವಂತನ ಮುಂದೆ ಭಗವಂತನಿಗೆ ಭೋಗಕ್ಕೆ ಅಂತ ಇಡ್ತೀವಲ್ವ, ಅದು ಭಗವಂತನಿಗೆ ಅಂತ ಮಾಡಿ ಪ್ರೀತಿಯಿಂದ ಇಟ್ಟ ಏನಾಗುತ್ತೆ, ಅದು ಮಹಾಪ್ರಸಾದ ಆಗುತ್ತಲ್ವಾ. ಅದನ್ನ ಭಗವಂತನ ಪ್ರಸಾದ ಅಂತ ನಾವು ಮಹಾಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ಆ ಥರ ಗೋಪಿಕಾಸ್ತ್ರೀಯರು ಶುದ್ಧ ಭಕ್ತಿಯನ್ನು ಮಾಡಿದ ಉಜ್ವಲವಾದ ನಿರ್ಮಲವಾದ ಅಪ್ಪಟ ಬಂಗಾರದಂತಹ ಲವಲೇಶವೂ ಕಾಮವಿಲ್ಲದ ಶುದ್ಧವಾದ ಪ್ರೇಮದಿಂದ ಅವರು ಉತ್ತಮ ಶಿಕ್ಷಕಿಯರು, ಸಹಾಯಕಿಯರು, ಗೆಳತಿಯರು, ಪತ್ನಿಯರು, ಪ್ರೀತಿಯ ಭಕ್ತೆಯರು ಹಾಗೂ ಅಂತರಂಗದ ದಾಸಿಯರು ಎಲ್ಲ ಆಗ್ಬಿಡ್ತಾರೆ. ಅಂದ್ರೆ ಆ ಭಗವಂತನ ಸೇವೆ ಮಾಡೋದ್ರಿಂದ ಅಷ್ಟು ಪುಣ್ಯತೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 211. ಸಹಾಯ ಗುರುವ ಶಿಷ್ಯ ಭುಜಿಷ್ಯ ಬಾಂಧವ ಸ್ತ್ರೀಯ ಸತ್ಯಂ ವದಾಮಿ ತೇ ಪಾರ್ಥ ಗೋಪ್ಯಂ ಕಿಮ್ಮೆ ಭವಂತಿನ. ಹರೇ ಕೃಷ್ಣ. ಶುಭಾಂಗಿ ಮಾತಾಜಿ ಓದಿ. ಶುಭಾಂಗಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಶ್ಲೋಕ 211. ಸಹಾಯ ಗುರವಾಕ್ಷ್ಯ ಭುಜಿಷ್ಯ ಬಾಂಧವ ಸ್ತ್ರಿಯಃ ಸತ್ಯಂ ವದಾಮಿ ತೇ ಪಾರ್ಥ ಗೋಪ್ಯಃ ಕಿಂ ಮೇ ಭವಂತಿ ನಃ. ಸಹಾಯಕಿಯರು, ಗುರವಃ ಶಿಕ್ಷಕರು, ಶಿಕ್ಷಕಿಯರು, ಶಿಷ್ಯ ವಿದ್ಯಾರ್ಥಿನಿಯರು, ಭುಜಸ್ಯ ಸೇವಕಿಯರು, ಬಾಂಧವ ಗೆಳತಿಯರು, ಸ್ತ್ರೀಯ ಪತ್ನಿಯರು, ಸತ್ಯಂ ನಿಜವಾಗಿಯೂ, ವದಾಮಿ ನಾನು ಹೇಳುತ್ತೇನೆ, ತೇ ನಿನಗೆ, ಪಾರ್ಥ ಓ ಅರ್ಜುನ, ಗೋಪಿಯರು, ಕಿಂ ಏನು, ಮೇ ನನಗೆ, ಭವಂತಿ ಆಗಿದ್ದಾರೆ, ನಾ ಅಲ್ಲ. ಅನುವಾದ ಭಾರತ ಶಿಲಾಪ್ರಭುಪಾದರಿಗೆ ಜಯವಾಗಲಿ. ಓ ಪಾರ್ಥ, ನಿಜ ಹೇಳುತ್ತೇನೆ ಕೇಳು. ಗೋಪಿಯರು ನನ್ನ ಸೇವಿಕೆಯರು, ಬೋಧಕಿಯರು, ಶಿಷ್ಯರು, ಆಳುಗಳು, ಸ್ನೇಹಿತರು ಹಾಗೂ ಪತ್ನಿಯರು. ಅವರು ನನಗೆ ಏನೆಲ್ಲ ಎಂಬುದು ನನಗೆ ತಿಳಿದಿದೆ. ಪ್ರಸ್ತುತ ಶ್ಲೋಕವು ಗೋಪಿ ಪ್ರೇಮಾಮೃತ ಎನ್ನುವ ಗ್ರಂಥದಲ್ಲಿ ಇದೆ. ಕೃಷ್ಣನು ಆಡಿದ ನುಡಿಗಳಿವು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ರೆ, ಪ್ರಸ್ತುತ ಶ್ಲೋಕ ಗೋಪಿ ಪ್ರೇಮಾಮೃತ ಅನ್ನೋ ಗ್ರಂಥದಿಂದ ಗ್ರಂಥದಲ್ಲಿದೆ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಪಾರ್ಥ ಅರ್ಜುನಿಗೆ ಹೇಳ್ತಾ ಇದ್ದಾರೆ, ನಿಜ ಹೇಳ್ತೀನಿ, ಈ ಗೋಪಿಕಾ ಸ್ತ್ರೀಯರು ಶುದ್ಧ ಭಕ್ತಿ ಮಾಡೋ ನನ್ನ ಸೇವಕಿಯರು, ಬೋಧಕಿಯರು, ಮತ್ತೆ ಶಿಷ್ಯರು, ಆಳುಗಳು, ಸ್ನೇಹಿತರು, ಎಲ್ಲ ಪತ್ನಿಯರು. ಅವರು ನನಗೆ ಏನಲ್ಲ ಎಂಬುದೇ ನನಗೆ ತಿಳಿಯೋದು, ಅಷ್ಟು ಪ್ರೇಮ ಅವರದು ಅಂತ ಭಗವಂತ ಭಕ್ತರ ಪ್ರೇಮವನ್ನ ರಸನೆ ಮಾಡ್ತಾ ಇದ್ದಾರೆ. ರಸ ವಿನಿಮಯ ಮಾಡ್ಕೊಳ್ತಾ ಇದ್ದಾರೆ. ಭಗವಂತ ಮತ್ತು ಭಕ್ತರ ನಡುವಿನ ರಸ ಯಾವ ರೀತಿ ವಿನಿಮಯ ಆಗುತ್ತೆ ಅನ್ನೋದನ್ನ ಅಷ್ಟು ಭಗವಂತ ಭಕ್ತರ ಭಕ್ತಿಯನ್ನ ಆಸ್ವಾದನೆ ಮಾಡ್ತಾರೆ ಅಂತ ಹರೇ ಕೃಷ್ಣ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. 212. ಗೋಪಿಕಾ ಜಾನೇನ ಕೃಷ್ಣೇರ ಮನೇರ ವಾಂಛಿತ ಪ್ರೇಮ ಸೇವಾ ಪರಿವಾಟಿ ಇಷ್ಟ ಸಮೀಹಿತ. ಹರೇ ಕೃಷ್ಣ. ಮಧುಮೈ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗೋಪಿಕಾ ಜಾನೇನ ಕೃಷ್ಣೇರ ಮನೇರ ವಾಂಛಿತ ಪ್ರೇಮ ಸೇವಾ ಪರಿಪಾಟಿ ಇಷ್ಟ ಸಮೀಹಿತ. ಗೋಪಿಯರು, ಜಾನೇನ ಬಲ್ಲರು, ಕೃಷ್ಣೇರ ಪ್ರಭು ಕೃಷ್ಣನ, ಮನೇರ ಮನಸ್ಸಿನ, ವಾಂಛಿತ ಇಷ್ಟಪಟ್ಟ ವಸ್ತು, ಪ್ರೇಮ ಸೇವಾ ಪ್ರೀತಿಯಿಂದ ಮಾಡುವ ಸೇವೆಯ, ಪರಿಪಾಟಿ ಪರಿಪೂರ್ಣತೆ, ಇಷ್ಟ ಸನ್ನಿಹಿತ ಬದುಕಿನ ಗುರಿ ಸಾಧನೆ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನ ಅಪೇಕ್ಷೆಗಳು ಏನು ಎನ್ನುವುದು ಗೋಪಿಯರಿಗೆ ತಿಳಿದಿದೆ. ಅವನ ಸುಖಾನುಭವಕ್ಕಾಗಿ ಪರಿಪೂರ್ಣ ಸೇವೆ ಮಾಡುವುದು ಹೇಗೆಂಬುದು ಅವರಿಗೆ ತಿಳಿದಿದೆ. ತಮ್ಮ ಪ್ರೇಮಕ್ಕೆ ಪಾತ್ರನಾದವನ ಸೇವೆಯನ್ನು ಅವರು ಬಹು ಕುಶಲತೆಯಿಂದ ಮಾಡುತ್ತಾರೆ. ಧನ್ಯವಾದಗಳು.
ಧನ್ಯವಾದ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಗೋಪಿಕಾಸ್ತ್ರೀಯರೇ ಕೃಷ್ಣನ ಅಪೇಕ್ಷೆಗಳೇನು ಎನ್ನುವುದು ತಿಳಿದಿದೆ. ಅಂದ್ರೆ ಅವರು ಗೋಪಿಕಾಸ್ತ್ರೀಯರು ತಮ್ಮ ಗೌರವ, ಸುಖ ಅಥವಾ ಸಾಮಾಜಿಕ ಕಟ್ಟುಪಾಡುಗಳ ಬಗ್ಗೆ ಯೋಚಿಸೋದಿಲ್ಲ. ಅವರ ಏಕೈಕ ಗುರಿ ಏನು? ಭಗವಂತನ ಸಂತೋಷಪಡಿಸ್ಬೇಕು. ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಭಗವಂತನಿಗೆ ಸಂತೋಷ ಆದ್ರೆ ಇಡೀ ಪ್ರಪಂಚನೇ ಸಂತೋಷವಾಗಿರುತ್ತೆ. ದೈಹಿಕ ಅಗತ್ಯ, ಕರ್ಮಗಳು, ಲಜ್ಜೆ, ನಾಚಿಕೆ, ತಾಳ್ಮೆ, ಆತ್ಮಸುಖ ಇವೆಲ್ಲವನ್ನು ಶುದ್ಧ ಭಕ್ತರಾದವರು ಪರಿಗಣಿಸೋದಿಲ್ಲ. ಸಾಮಾಜಿಕ ಕಟ್ಟುಪಾಡು, ವೇದದ ನಿಯಮ ಯಾವುದನ್ನು ಪರಿಗಣಿಸಲ್ಲ. ಭಗವಂತನಿಗೆ ಸೇವೆ ಮಾಡಬೇಕು ಅನ್ನೋದು ಒಂದೇ ಅವರ ಬದುಕಿನ ಉದ್ದೇಶ ಆಗಿರುತ್ತೆ. ಅದನ್ನ ಅವರು ಬಹಳ ಕುಶಲತೆ ಅಂದ್ರೆ ಯಾವಾಗ ಅವರು ಭಕ್ತಿ ಸೇವೆ, ಪ್ರೇಮ ಸೇವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ, ಅವಾಗ ಭಗವಂತನೇ ಹೇಳ್ತಾರಲ್ವ ಭಗವದ್ಗೀತೆಯಲ್ಲಿ, ಭಗವಂತನೇ ಬುದ್ಧಿ ಕೊಡೋದು, ಎಲ್ಲ ಕೊಡೋದು ಭಗವಂತನೇ. ನಾವು ಯಾವಾಗ ಭಗವಂತನಿಗೆ ಶರಣಾಗತಿ ಆಗ್ತೀವೋ ಅವಾಗ ಪರಮಾತ್ಮನೇ ನಮಗೆ ಸೇವೆ ಮಾಡೋದಕ್ಕೆ ಗುರುಗಳನ್ನ ಕೊಡ್ತಾರೆ. ಮುಖ್ಯವಾಗಿ ಗುರುಗಳು ನಮಗೆ ಗುರುಗಳ ಮುಖೇನ ಎಲ್ಲವನ್ನು ಒದಗಿಸ್ಕೊಡ್ತಾರೆ. ಮುಖ್ಯವಾಗಿ ಮೊದಲು ನಾವು ಶರಣಾಗತಿ ಆಗಬೇಕು. ಗೋಪಿಕಾಸ್ತ್ರೀಯರು ಅವರು ಭಗವಂತನಿಗೆ ಏನು ಇಚ್ಛೆ ಎಲ್ಲದನ್ನು ತಿಳ್ಕೊಂಡು ಆ ಥರ ಮಾಡ್ತಾ ಇದ್ರು. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಇನ್ನೇನಾದ್ರೂ ಹೇಳ್ತೀರಾ ಮಾತಾಜಿ? ಯಾರಾದ್ರೂ ಸೇರಿಸೋದಾದ್ರೆ ಸೇರಿಸಿ ಮಾತಾಜಿ. ಮಧುಮಯಿ ಮಾತಾಜಿ, ಹರೇ ಕೃಷ್ಣ. ನನಗೇನು ಹರೇ ಕೃಷ್ಣ. ಅಂದ್ರೆ ಗೋಪಿಯರಿಗೆ ಭಗವಂತನ ಅಪೇಕ್ಷೆ ಏನು ಅಂತ ತಿಳಿತದೆ. ನಮಗೆ ನಮ್ಮ ಅಪೇಕ್ಷೆ ಅಷ್ಟೇ ತಿಳಿದಿರೋದು ಅಲ್ವಾ. ಭಗವಂತನ ಬಗ್ಗೆ ಯೋಚನೆನೇ ನಾವು ಮಾಡೋದಿಲ್ಲ. ಸೊ ಇದನ್ನ ಗೋಪಿಯರಿಂದ ನಾವು ತಿಳ್ಕೊಬೇಕು. ಭಗವಂತನ ಆ ರೀತಿ ಅಂದ್ರೆ ಭಗವಂತನ ಅಪೇಕ್ಷೆ ಏನು, ಭಗವಂತನನ್ನ ಅವರಿಗೆ ಸುಖ ಕೊಡೋದು ಹೇಗೆ, ಅವರ ಪ್ರೇಮ ಸೇವೆ ಮಾಡೋದು, ಇದೆಲ್ಲ ಅವರಿಗೆ ಪರಿಪೂರ್ಣವಾಗಿ ಗೊತ್ತಿದೆಯಂತೆ. ಸೊ ಹಾಗಾಗಿ ಅವರು ಕೃಷ್ಣ ಅವರ ಪ್ರೇಮಕ್ಕೆ ಪಾತ್ರನಾದವನು. ಸೊ ಹಾಗಾಗಿ ಭಗವಂತನ ಸೇವೆ ಮಾಡ್ತಾರಂತೆ. ಅಷ್ಟು ಡೀಟೇಲ್ಸ್, ಮೈನ್ಯೂಟ್, ಪರ್ಫೆಕ್ಷನ್, ಅಷ್ಟು ಪರಿಪೂರ್ಣವಾಗಿ ಇದು ಗೋಪಿಯರಿಗೆ ಅದರಲ್ಲಿ ಪರಿಪೂರ್ಣತೆ ಇದೆ ಅಂತ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಅದರಿಂದ ನಮ್ಗೆ ಏನ್ ತಿಳ್ಕೊಳ್ಬೇಕು, ನಮಗೆ ಗೋಪಿಯಷ್ಟು ಪರ್ಫೆಕ್ಷನ್ ಹೋಗೋದ್ ಆಗಿಲ್ಲ, ಆದ್ರೆ ಸ್ವಲ್ಪನಾದ್ರೂ ನಾವು ಆ ಮನೋಭಾವ ಬೆಳೆಸ್ಕೋಬೇಕು. ಇದರಿಂದ ನಾವು ತಿಳ್ಕೊಳ್ಬೇಕು ಕೃಷ್ಣನ ಅಪೇಕ್ಷೆ ಏನು, ನಾವು ಭಗವಂತನಿಗೆ ನಾವು ಯಾವ ರೀತಿ ಅಡಿಗೆ ಮಾಡ್ಬೇಕು, ಯಾವ ರೀತಿ ಅಲಂಕಾರ ಮಾಡ್ಬೇಕು, ಯಾವ ರೀತಿ ನಾವು ಪ್ರಾರ್ಥನೆ ಮಾಡಿದ್ರೆ ಭಗವಂತನಿಗೆ ಇಷ್ಟ ಆಗತ್ತೆ, ಯಾವ ರೀತಿ ನಾವು ಶ್ರವಣ ಮಾಡಿದ್ರೆ ಇಷ್ಟ ಆಗತ್ತೆ ಭಗವಂತನ ಬಗ್ಗೆ, ಗ್ಲೋರಿಫಿಕೇಶನ್, ಇದನ್ನೆಲ್ಲ ನಾವು ತಿಳ್ಕೊಬೇಕು. ಗೋಪಿಯರು ಅಷ್ಟು ಮಾಡಿದ್ರೆ, ಬೆಟ್ಟದಷ್ಟು ಗೋಪಿಯರು ಮಾಡಿದ್ರೆ, ಒಂದು ನಾವು ಸಾಸಿವೆ ಕಾಳಷ್ಟಾದ್ರೂ ಮಾಡ್ಬೇಕು. ಈ ಮನೋಭಾವನೆಯನ್ನ ನಾವು ತಿಳ್ಕೊಳ್ಳೋಣ ಈ ಪಾಠದಿಂದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 213. ಮಹಾತ್ಮ್ಯಂ ಮತ್ ಸಪರ್ಯಾಮಚ್ ಶ್ರದ್ಧಾಮನ್ ಮನೋಗತಂ ಜಾನಂತಿ ಗೋಪಿಕಾ ಪಾರ್ಥ ನಾನೇ ಜಾನಂತಿ ತತ್ವತಃ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಿ ಮಾತಾಜಿ? 213. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮನ್ ಮಹಾತ್ಮ್ಯಾಂ ತಂ ಮತ್ ಸಪರ್ಯಾಂ ಮತ್ ಚಂದಾಂ ಮನ್ ಮನೋಗತಂ ಜಾನಂತಿ ಗೋಪಿಕಾಃ ಪಾರ್ಥ ನಾನ್ಯೇ ಜಾನಂತಿ ತತ್ವತಃ. ಮತ್ ಮಹಾತ್ಮ ನನ್ನ ಮಹತ್ತು, ಮತ್ ಸಪರ್ಯಾಂ ನನ್ನ ಸೇವೆ, ಮತ್ ಶ್ರದ್ಧಾಂ ನನ್ನ ಬಗೆಗಿನ ಗೌರವ, ಮತ್ ಮನಃ ಗತಂ ನನ್ನ ಮನಸ್ಸಿನಲ್ಲೇನಿದೆ ಎಂಬುದು ಜಾನಂತಿ ಅವರು ಬಲ್ಲರು. ಗೋಪಿಯರು ಪಾರ್ಥ ಓ ಅರ್ಜುನನ್ನ ಅಲ್ಲ, ಅನ್ಯೇ ಬೇರೆ, ಜಾನಂತಿ ಬಲ್ಲರು, ತತ್ವತಃ ವಸ್ತುಶಃ. ಅನುವಾದ: ಏ ಪಾರ್ಥ, ಗೋಪಿಯರು ನನ್ನ ಹಿರಿಮೆಯನ್ನು ಬಲ್ಲರು. ನನಗೆ ಪ್ರೇಮ ಸೇವೆ ಸಲ್ಲಿಸುವ ಮಾರ್ಗ ಅವರಿಗೆ ಗೊತ್ತು. ನನ್ನಲ್ಲಿ ಅವರಿಗೆ ಗೌರವವಿದೆ. ನನ್ನ ಮನಸ್ಸಿನಲ್ಲೇನುಂಟು ಎಂಬುದು ಅವರಿಗೆ ತಿಳಿದಿದೆ. ಅನ್ಯರು ಇದನ್ನೆಲ್ಲ ನಿಶ್ಚಯವಾಗಿಯೂ ತಿಳಿಯಲಾರರು. ಭಾವಾರ್ಥ: ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಸ್ತುತ ಶ್ಲೋಕವು ಆದಿಪುರಾಣದಲ್ಲಿದೆ. ಇಲ್ಲಿನ ಮಾತುಗಳನ್ನು ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ.
ಹರೇ ಕೃಷ್ಣ. ಧನ್ಯವಾದಗಳು. ಇಲ್ಲೇನ್ ಹೇಳ್ತಾ ಇದ್ದಾರೆ, ಪಾರ್ಥ ಅರ್ಜುನನಿಗೆ ಭಗವಂತ ಹೇಳ್ತಾ ಇದ್ದಾರೆ, ಗೋಪಿಯರಿಗೆ ನನ್ನ ಹಿರಿಮೆ, ನನ್ಗೇನು ನನ್ನ ಮನಸ್ಸಲ್ಲಿ ಏನಿದೆ, ಯಾವ ರೀತಿ ಸೇವೆ ಮಾಡಿದ್ರೆ ನನಗೆ ಸಂತೋಷ ಆಗುತ್ತೆ, ಪ್ರತಿಯೊಂದು ಅವರಿಗೆ ಪರ್ಫೆಕ್ಟ್ ಆಗಿ ಗೊತ್ತಿದೆ. ನಮಗೆ ನಮ್ಮ ಮನಸ್ಸೇ ಅರ್ಥ ಆಗಲ್ಲ. ಒಂದೊಂದ್ಸರಿ ಮಾತಾಜಿ ಇವಾಗ ಹೇಳಿದ್ರಲ್ವ, ಮಧುಮಯಿ ಮಾತಾಜಿ, ನಮಗೆ ಒಂದ್ಸರಿ ಒಂಥರ ಇರ್ತೀವಿ, ಇನ್ನೊಂದ್ಸರಿ ಅಯ್ಯೋ ನಮ್ಮ ಮನಸ್ಸೇ ನಮಗೆ ಪರ್ಫೆಕ್ಷನ್ ಇಲ್ಲ. ಗೋಪಿಕಾಸ್ತ್ರೀಯರಿಗೆ ಭಗವಂತನ ಯಾವ ಸೇವೆ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಭಗವಂತನಿಗೆ ಸಂತೋಷ ಆಗುತ್ತೆ, ಅದು ಅವರಿಗೆ ಪರ್ಫೆಕ್ಟಾಗಿ ಗೊತ್ತಿದೆ. ಅದನ್ನು ಅವರು ನಿಶ್ಚಯವಾಗಿ ತಿಳ್ಕೊಂಡಿದ್ದಾರೆ. ಅದನ್ನು ಬಿಟ್ಟು ಬೇರೆ ಅನ್ನೀರು ಅಂದರೆ ನಮಗೆ ಆ ಭಕ್ತಿ ಇಲ್ವಲ್ಲ, ಆ ಮಟ್ಟಕ್ಕೆ ನಾವು ಹೋಗೋಕ್ಕಾಗಲ್ಲ. ಇದನ್ನು ಓದಿದ್ರೆ ನಾವು ಸ್ವಲ್ಪ ಆ ಮಟ್ಟಕ್ಕೆ ಹೋಗೋದು ತುಂಬ ಕಷ್ಟ. ನಾವಿನ್ನೂ ಸಾಧನೆ ಇದರಲ್ಲೇ ಇದ್ದೀವಿ. ಅದನ್ನು ಓದಿ ನಾವು ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತನಾದರೂ ತಿಳ್ಕೊಂಡು ಆ ಹಾದಿಯಲ್ಲಿ ಸ್ವಲ್ಪ ಭಕ್ತಿ ಹಾದಿಯಲ್ಲಿ ಮೆಟ್ಲಾಗಿ ತಿಳ್ಕೊಬೋದು ಅಂತ ಹೇಳ್ತಾ ಇದ್ದಾರೆ. ಪ್ರಸ್ತುತ ಶ್ಲೋಕವನ್ನು ಆದಿಪುರಾಣದಲ್ಲಿ ತಗೊಂಡಿದ್ದಾರಂತೆ. ಹರೇ ಕೃಷ್ಣ. ಶ್ಲೋಕ 214. ಸೇಯಿ ಗೋಪಿಗಣ ಮಧ್ಯೆ ಉತ್ತಮ ರಾಧಿಕಾ, ರೂಪೇ ಗುಣೇ ಸೌಭಾಗ್ಯೆ ಪ್ರೇಮೇ ಸರ್ವಾಧಿಕಾ. ಹರೇ ಕೃಷ್ಣ. ಭವ್ಯ ಮಾತಾಜಿ ಓದಿ. ಭವ್ಯ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರತ್ನಾ ಮಾತಾಜಿ ಓದಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಸೇಯಿ ಗೋಪಿಗಣ ಸೇಯಿ ಗೋಪಿಗಣ ಮಧ್ಯೆ ಉತ್ತಮ ರಾಧಿಕಾ, ರೂಪೇ ಗುಣೆ ಸೌಭಾಗ್ಯೆ ಪ್ರೇಮೆ ಸರ್ವಾಧಿಕಾ. ಸೇಯಿ ಅವು ಗೋಪಿಗಣ ಗೋಪಿಯರು ಮಧ್ಯೆ ನಡುವೆ ಉತ್ತಮ ಅತ್ಯುನ್ನತ ರಾಧಿಕಾ ಶ್ರೀಮತಿ ರಾಧಾರಾಣಿ, ರೂಪೆ ಸೌಂದರ್ಯದಲ್ಲಿ, ಗುಣಗಳಲ್ಲಿ, ಸೌಭಾಗ್ಯ ಅದೃಷ್ಟದಲ್ಲಿ, ಪ್ರೇಮೆ ಒಲವಿನಲ್ಲಿ, ಸರ್ವಾಧಿಕ ಎಲ್ಲರಿಗೂ ಮೇಲಿನ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಗೋಪಿಕೆಯರಲ್ಲಿ ಶ್ರೀಮತಿ ರಾಧಾರಾಣಿಯು ಅತ್ಯಂತ ಪ್ರಮುಖಳು. ರೂಪದಲ್ಲಿ, ಸದ್ಗುಣಗಳಲ್ಲಿ, ಅದೃಷ್ಟದಲ್ಲಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೇಮದಲ್ಲಿ ಆಕೆ ಎಲ್ಲರನ್ನೂ ಮೀರಿಸುತ್ತಾಳೆ. ಅದು ಭಾವಾರ್ಥ. ಗೋಪಿಕೆಯರಲ್ಲೆಲ್ಲ ಶ್ರೀಮತಿ ರಾಧಾರಾಣಿಯು ಅತ್ಯಂತ ಘನತೆವೆತ್ತುವಳು. ಆಕೆಯು ಪರಮ ಸುಂದರಿ, ಸದ್ಗುಣಗಳ ಗಣಿ ಹಾಗೂ ಎಲ್ಲಕ್ಕೂ ಮಿಗಿಲಾಗಿ ಆಕೆಯು ಕೃಷ್ಣನ ಸರ್ವಶ್ರೇಷ್ಠ ಪ್ರೇಮಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದೇ ಹೇಳ್ತಾರೆ, ಗೋಪಿಕೆಯರಲ್ಲಿ ನಮ್ಗೆ ಗೊತ್ತಲ್ವಾ, ಶ್ರೀಮತಿ ರಾಧಾರಾಣಿ ಹೈಯೆಸ್ಟ್ ಸೇವೆ ಅದು. ಅವಾಗ ಒಂದೊಂದ್ಸರಿ ಕೃಷ್ಣ ಸರ್ವಶಕ್ತ ಅವರಿಗೆ ಎಲ್ಲ ಗೊತ್ತು. ಆದರೂ ರಾಧಾರಾಣಿ ನನ್ನ ಮೇಲೆ ಇಟ್ಟಿರೋ ಇಷ್ಟೊಂದು ಪ್ರೇಮದ ಮಹಿಮೆಯನ್ನು ಕಂಡು ಕೃಷ್ಣನೂ ಆಶ್ಚರ್ಯಚಕಿತ ಆಗ್ತಾನಂತೆ. ನನ್ನಲ್ಲಿ ಅಂತಹ ಏನು ವಿಶೇಷ ಇದೆ, ರಾಧೆ ನನ್ನನ್ನು ನೋಡಿ ಇಷ್ಟೊಂದು ಆನಂದವನ್ನು ಹೇಗೆ ಪಡಿತಾಳೆ ಅಂತ ಯೋಚನೆ ಮಾಡ್ತಾರಂತೆ. ಹರೇ ಕೃಷ್ಣ. ಭಗವಂತನಿಗೆ ಗೊತ್ತು, ಎಲ್ಲ ಗೊತ್ತು, ಆದರೂ ಸುಮ್ಮನೆ ಆ ಥರ ಯೋಚನೆ ಮಾಡ್ತಾರೆ. ಕೃಷ್ಣ ಎಲ್ಲಕ್ಕೂ ಮಿಗಿಲಾಗಿ ರಾಧಾರಾಣಿ ಗೋಪಿಕಾಸ್ತ್ರೀಯರಲ್ಲಿ ಅತ್ಯಂತ ಸುಂದರಿ, ಸದ್ಗುಣಗಣಿ, ಎಲ್ಲ ಸೇವೆಯಲ್ಲಿ ಅತಿ ಉತ್ತಮಳು, ಸರ್ವಶ್ರೇಷ್ಠ ಪ್ರೇಮಿ. ಹರೇ ಕೃಷ್ಣ. ರಾಧಾರಾಣಿನೇ ಅಲ್ವಾ ಭಗವಂತನ ಅಂತರಂಗ ಶಕ್ತಿಯವಳು, ಅತೀ ಸರ್ವೋತ್ತಮವಾದದ್ದು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 215. ಯಥಾ ರಾಧಾ ಪ್ರಿಯ ವಿಷ್ಣೋಸ್ತಸ್ಯ ಕುಂಡಂ ಪ್ರಿಯಂ ತಥಾ ಸರ್ವಗೋಪೀಷು ಸೈವೈಕಾ ವಿಷ್ಣೋರ್ ಅತ್ಯಂತ ವಲ್ಲಭ. ಹರೇ ಕೃಷ್ಣ. ಹರೇ ಕೃಷ್ಣ. ಭವ್ಯ ಮಾತಾಜಿ ಓದ್ತಿದ ಮಾತಾಜಿ. ಭವ್ಯ ಮಾತಾಜಿ. ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಶ್ಲೋಕ 215. ಯಥಾ ರಾಧಾ ಪ್ರಿಯ ವಿಷ್ಣು ತಸ್ಯ ಕುಂಡಂ ಪ್ರಿಯ ತಥಾ ಸರ್ವ ಗೋಪೀಷು ಸೈವೈಕ್ಯ ವಿಷ್ಣು ಅತ್ಯಂತ ವಲ್ಲಭ. ಯಥಾ ಹೇಗೋ ಹಾಗೆ, ಶ್ರೀಮತಿ ರಾಧಾರಾಣಿ ಪ್ರಿಯ ಅತ್ಯಂತ ಆಪ್ತ ವಿಷ್ಣು ಭಗವಾನ್ ಕೃಷ್ಣನಿಗೆ, ತಸ್ಯ ಆಕೆಯ ಕುಂಡಂ ಸ್ನಾನದ ಸ್ಥಳ, ಪ್ರಿಯಂ ತುಂಬಾ ಇಷ್ಟವಾದದು, ತಥಾ ಹಾಗೆಯೇ ಸರ್ವ ಗೋಪೀಷು ಗೋಪಿಯರಲ್ಲೆಲ್ಲ ಸ ಆಕೆಯು ಏವ ನಿಶ್ಚಯವಾಗಿ ಏಕಮಾತ್ರ ವಿಷ್ಣು ಪ್ರಭು ಕೃಷ್ಣನ ಅತ್ಯಂತ ವಲ್ಲಭ ಬಹು ಪ್ರಿಯಳಾದವಳು. ಅನುವಾದ: ರಾಧೆಯು ಹೇಗೆ ಕೃಷ್ಣನಿಗೆ ಪ್ರಿಯಳೋ ಹಾಗೆ ಆಕೆಯು ಮೀಯುವ ಸ್ಥಳವಾದ ರಾಧಾ ಕುಂಡವು ಅವನಿಗೆ ತುಂಬಾ ಪ್ರಿಯವಾದ ಸ್ಥಳ. ಎಲ್ಲ ಗೋಪಿಯರಲ್ಲೂ ಆರಿಸಿದರೆ ರಾಧೆಯ ಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರಳಾದವಳು. ಭಾವಾರ್ಥ: ಮೇಲಿನ ಶ್ಲೋಕವು ಪದ್ಮ ಪುರಾಣದಲ್ಲಿನ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು.
ಧನ್ಯವಾದಗಳು ಪ್ರಭುಜಿ. ಅದೇ ಇದರಲ್ಲಿ ರಾಧೆಗೆ ಹೇಗೆ ಕೃಷ್ಣನಿಗೆ ಅಷ್ಟು ಪ್ರಿಯಳೋ ಹಾಗೆ ಕೃಷ್ಣನಿಗೂ ರಾಧೆ ಅಷ್ಟೇ ಪ್ರಿಯವಾದವಳು. ಆಕೆಯ ರಾಧಾಕುಂಡ ಅಲ್ಲಿ ಹೋದವರೆಲ್ಲ ನೋಡ್ಕೊಂಡು ಬಂದಿರ್ತೀರಲ್ವಾ. ಹರೇ ಕೃಷ್ಣ ತುಂಬಾ ಪ್ರಿಯವಾದ ಸ್ಥಳ. ಎಲ್ಲಾ ಗೋಪಿಕೆಯರಲ್ಲೂ ಆರಿಸಿದ್ರೆ ರಾಧೆಯೇ ಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರಳು. ಅದು ಭಗವಂತನಿಗೆ ರಾಧೆ ಕಂಡ್ರೆ ಅಷ್ಟು ಪ್ರೀತಿ, ರಾಧೆಗೂ ಅಷ್ಟೇ ಭಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಇದನ್ನ ಮೇಲಿನ ಶ್ಲೋಕವನ್ನ ಪದ್ಮ ಪುರಾಣದಿಂದ ಆಯ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಶ್ಲೋಕ 516. ತ್ರೈಲೋಕ್ಯೆ ಪೃಥಿವೀ ಧನ್ಯ ಯತ್ರ ವೃಂದಾವನಂ ಪುರಿ ತತ್ರಾಪಿ ಗೋಪಿಕಾ ಪಾರ್ಥ ಯತ್ರ ರಾಧಾಭಿದಾ ಮಮ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 216. ತ್ರೈಲೋಕ್ಯೆ ಪೃಥಿವೀ ಧನ್ಯ ಯತ್ರ ವೃಂದಾವನಂ ಪುರಿ ತತ್ರಾಪಿ ಗೋಪಿಕಾ ಪಾರ್ಥ ಯತ್ರ ರಾಧಾಭಿದಾ ಮಮ. ತ್ರೈಲೋಕ್ಯೆ 3 ಲೋಕಗಳಲ್ಲಿ, ಪೃಥ್ವಿ ಭೂಮಿ, ಧನ್ಯ ಸುದೈವಿ, ಯತ್ರ ಎಲ್ಲಿ, ವೃಂದಾವನವು ಪುರಿ ಪಟ್ಟಣ, ತತ್ರ ಅಲ್ಲಿ, ಅಪಿ ನಿಜವಾಗಿ, ಗೋಪಿಕಾ ಗೆಳೆಯರು, ಪಾರ್ಥ ಓ ಅರ್ಜುನ, ಯತ್ರ ಎಲ್ಲಿ, ರಾಧಾ ಶ್ರೀಮತಿ ರಾಧಾರಾಣಿ, ಅಭಿಧಾ ಎಂಬ ಹೆಸರಿನ ಮಮ ನನ್ನ. ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ. ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಏ ಪಾರ್ಥ, 3 ಲೋಕಗಳಲ್ಲಿಯೂ ಈ ಭೂಮಿಯು ವಿಶೇಷವಾಗಿ ಭಾಗ್ಯಶಾಲಿಯಾದ ಸ್ಥಳವಾಗಿದೆ. ಏಕೆಂದರೆ ವೃಂದಾವನ ಎಂಬ ಸ್ಥಳವಿರುವುದು ಈ ಪೃಥ್ವಿಯಲ್ಲಿಯೇ. ಅಲ್ಲಿ ಗೋಪಿಯರು ವಿಶೇಷ ಮಹಿಮಾವಂತರು, ಏಕೆಂದರೆ ನನ್ನ ಪ್ರೀತಿಯ ಶ್ರೀಮತಿ ರಾಧಾರಾಣಿ ಇರುವುದು ಆ ಗೋಪಿಯರ ನಡುವೆ. ಭಾವಾರ್ಥ. ಪ್ರಸ್ತುತ ಶ್ಲೋಕವನ್ನು ಆದಿಪುರಾಣದಿಂದ ಉದ್ಧರಿಸಲಾಗಿದೆ. ಇಲ್ಲಿನ ಮಾತುಗಳನ್ನು ಕೃಷ್ಣನು ಅರ್ಜುನನಿಗೆ ಹೇಳಿದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಇಲ್ಲಿ ಅರ್ಜುನಿಗೆ ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾರೆ, 3 ಲೋಕಗಳು ಇರೋ ಈ ಭೂಮಿ ವಿಶೇಷವಾಗಿ ಭಾಗ್ಯಶಾಲಿಯಾದ ಸ್ಥಳ ಯಾವುದು? ವೃಂದಾವನ. ಯಾಕೆ ಅಂದ್ರೆ ಇದು ಗೋಪಿಕೆಯರ ವಿಶೇಷವಾದ ಮಹಿಮೆ, ಅಲ್ಲಿ ರಾಸಲೀಲೆ ನಡೆದ ಸ್ಥಳಗಳು. ಇಲ್ಲಿ ನನ್ನ ಪ್ರೀತಿಯ ಶ್ರೀಮತಿ ರಾಧಾರಾಣಿ ಇರುವುದು ಈ ಗೋಪಿಕೆಯರ ನಡುವೆನೆ. ವೃಂದಾವನದಲ್ಲಿ ಫೇಮಸ್ ಅಲ್ವಾ ರಾಧಾಕುಂಡ, ಇದೆಲ್ಲ ವೃಂದಾವನ ಯಾತ್ರೆ ಹೋದವ್ರು ಇದೆಲ್ಲ ನೋಡಿರ್ತಾರೆ ಹೇ ಪಾರ್ಥ ಅಂದ್ಬಿಟ್ಟು ಭಗವಂತ ಕೃಷ್ಣ ಅರ್ಜುನನಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 517. ರಾಧಾ ಸಹ ಕ್ರೀಡಾ ರಸ ವೃದ್ಧಿರ ಕಾರಣ ಅರಸಭ ಗೋಪಿ ಗಣ ರಸೋಪಹರಣ. ಹರೇ ಕೃಷ್ಣ. ಬುಕ್ ಇದ್ದವನು ಓದಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ನಿಮ್ಮ ಹತ್ರ ಇದೆ ಬುಕ್? ಇಷ್ಟೇ PDF ಆಯ್ತು ಲಾಸ್ಟ್ ಮಾತಾಜಿ. ಇದೆ ಮಾತಾಜಿ. ಓದಿ ಅದನ್ನ. ರಾಧಾ ಕ್ರೀಡಾರಸ ವೃದ್ಧಿರ ಕಾರಣ ಆರಸಭ ಗೋಪಿ ಗಣ ರಸೋಪಕರಣ. ರಾಧಾ ಸಹ ಶ್ರೀಮತಿ ರಾಧಾರಾಣಿಯ ಜೊತೆ ಕ್ರೀಡಾ ಲೀಲೆಗಳು, ರಸ ಭಾವಪ್ರೇರಕ ಗುಣ, ವೃದ್ಧಿರ ಹೆಚ್ಚಾಗುವುದರ ಕಾರಣ ಹೇತು, ಆರ ಇನ್ನೊಂದು, ಸಭಾ ಎಲ್ಲ, ಗೋಪಿಗಣ ಗೋಪಿಯರು, ರಸ ಉಪಕರಣ ರಸದ ಉಪಪ್ರೇರಕಗಳು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನು ರಾಧೆಯೊಂದಿಗೆ ಸೇರಿ ತೋರುವ ಲೀಲೆಗಳ ಹರ್ಷವನ್ನು ಹೆಚ್ಚಿಸುವುದಕ್ಕೆ ಉಳಿದ ಎಲ್ಲ ಗೋಪಿಯರು ನೆರವಾಗುತ್ತಾರೆ. ರಾಧೆ ಹಾಗೂ ಕೃಷ್ಣರು ಪರಸ್ಪರದಿಂದ ಪಡೆಯುವ ಸುಖಕ್ಕೆ ಗೋಪಿಯರು ಉಪಕರಣಗಳಾಗಿ ವರ್ತಿಸುತ್ತಾರೆ. ಭಾವಾರ್ಥ. ಗೋಪಿಯರನ್ನು 5 ಪ್ರಭೇದಗಳಲ್ಲಿ ವಿಂಗಡಿಸುತ್ತಾರೆಂದು ಹೇಳಲಾಗಿದೆ. ಸಖಿಯರು, ನಿತ್ಯ ಸಖಿಯರು, ಪ್ರಾಣ ಸಖಿಯರು, ಪ್ರಿಯ ಸಖಿಯರು ಹಾಗೂ ಪರಮಪ್ರೇಷ್ಠ ಸಖಿಯರು ಎನ್ನುವುದೇ ಆ 5 ವರ್ಗಗಳು. ವೃಂದಾವನ ಧಾಮದ ಸಾಮ್ರಾಜ್ಞಿ ರಾಧಾರಾಣಿಯ ಸಂಗಾತಿಗಳಾದ ಈ ಶ್ವೇತವರ್ಣೀಯರು ಕೃಷ್ಣನಲ್ಲಿ ಸುರತದ ಭಾವನೆಗಳನ್ನು ಉತ್ಪಾದಿಸುವುದಲ್ಲಿ ನಿಪುಣೆಯರು. ಪರಮಶ್ರೇಷ್ಠ ಸಖಿಯರ ಸಂಖ್ಯೆ 8. ಕೃಷ್ಣ ಹಾಗೂ ರಾಧೆಯರ ದೈವೋನ್ಮಾದದ ಲೀಲೆಗಳಲ್ಲಿ ಈ ಪರಮಶ್ರೇಷ್ಠ ಸಖಿಯರು ಕೆಲವು ಸಲ ಕೃಷ್ಣಯನ್ನ ಪರವಾಗಿಯೂ ಕೆಲವು ಸಲ ರಾಧಾರಾಣಿಯ ಪರವಾಗಿಯೂ ನಿಲ್ಲುತ್ತಾರೆ. ಹಾಗೆ ರಾಧೆ ಹಾಗೂ ಕೃಷ್ಣರಲ್ಲಿ ಈ ಸಖಿಯರು ಒಬ್ಬರ ಪರವಾಗಿ ಹಾಗೂ ಇನ್ನೊಬ್ಬರ ವಿರುದ್ಧವಾಗಿದ್ದಾರೆ ಎಂಬಂತೆ ತೋರುವ ಒಂದು ಸಂದರ್ಭವನ್ನು ಸೃಷ್ಟಿಸುವುದೇ ಇವರ ಪಕ್ಷ ಬದಲಾವಣೆಗೆ ಕಾರಣ. ಈ ಸಖಿಯರು ಆಗಾಗ ಪಕ್ಷ ಬದಲಾಯಿಸುವುದರಿಂದ
ರಸ ವಿನಿಮಯವು ಹೆಚ್ಚು ಆಸ್ವಾದನೀಯವಾಗಿರುವಂತೆ ಮಾಡುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾರೆ, ಗೋಪಿಕೆಯರು, ಅಲ್ಲಿ ಗೋಪಿಯರು ಇದ್ದಾರಲ್ಲ, ಅದನ್ನ 5 ಪ್ರಭೇದದಲ್ಲಿ ವಿಂಗಡಣೆ ಮಾಡ್ತಾರಂತೆ. ಅದರಲ್ಲಿ ಸಖಿಯರು, ನಿತ್ಯ ಸಖಿಯರು, ಪ್ರಾಣ ಸಖಿಯರು, ಪ್ರಿಯ ಸಖಿಯರು ಹಾಗೂ ಪರಮಶ್ರೇಷ್ಠ ಸಖಿಯರು ಅಂತ ಅವರೇ ಎನ್ನೋದೇ ಆ 5 ವರ್ಗ. ಅದರಲ್ಲಿ ವೃಂದಾವನ ಧಾಮದಲ್ಲಿ ರಾಧಾರಾಣಿಯ ಸಂಗಾತಿಗಳಾಗಿ ಕೆಲವು ಸಮಯ ಏನ್ ಮಾಡ್ತಾರೆ, ಕೃಷ್ಣನ ಕಡೆಗೆ ಇದು ಮಾಡ್ಕೊಳ್ತಾರೆ. ಆಮೇಲೆ ಈ ಶ್ವೇತವರ್ಣೆಯರು ಕೃಷ್ಣನಲ್ಲಿ ಭಾವಗಳನ್ನು ಉತ್ಪಾದಿಸುವಲ್ಲಿ ನಿಪುಣೆಯರು, ಪರಮಶ್ರೇಷ್ಠರಾಗಿರ್ತಾರೆ. ಸಖಿಯರ ಸಂಖ್ಯೆ 8. ಕೃಷ್ಣ ಮತ್ತು ರಾಧೆಯರ ದೈವೋನ್ಮಾದ ಲೀಲೆಗಳಲ್ಲಿ ಈ ಪರಮಶ್ರೇಷ್ಠ ಸಖಿಯರು ಕೆಲವು ಸಲ ಕೃಷ್ಣನ ಪರವಾಗಿ ಮಾಡ್ತಾರೆ, ಕೆಲವು ಸಲ ರಾಧೆ ಪರವಾಗಿರ್ತಾರೆ. ಮತ್ತು ರಾಧೆ ಕೃಷ್ಣರಲ್ಲಿ ಈ ಸಖಿಯರು ಒಬ್ಬರ ಪರವಾಗಿ ಹಾಗೂ ಇನ್ನೊಬ್ಬರ ವಿರುದ್ಧವಾಗಿರ್ತಾರೆ ಎಂಬಂತೆ ತೋರುವ ಒಂದು ಸಂದರ್ಭವನ್ನು ಸೃಷ್ಟಿಸುವುದೇ ಇಲ್ಲಿ ಅವರ ಪಕ್ಷ ಬದಲಾವಣೆಗೆ ಕಾರಣ. ಈ ಸಖಿಯರು ಅಂದ್ರೆ ಇಲ್ಲಿ ಮಾಧುರ್ಯ ರಸ ವಿನಿಮಯ, ಅಲ್ಲಿ ಭಗವಂತರ ಭಕ್ತರ ನಡುವೆ ಈ ಸಖಿಯರು ಆಗಾಗ ಪಕ್ಷ ಬದಲಾಯಿಸುವುದರಿಂದ ರಸ ವಿನಿಮಯವು ಹೆಚ್ಚು ಆಸ್ವಾದನೀಯವಾಗಿರುವಂತೆ ಮಾಡುತ್ತದೆ. ಆ ಥರ ಮಾಡುತ್ತೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ವೈಷ್ಣವ ಕೊಟ್ಟಿರೋದು ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಚೈತನ್ಯ ಚರಿತಾಮೃತ ಕಿ ಜೈ. ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ. ಎಲ್ಲ ಭಕ್ತವೃಂದರಿಗೂ ಶುಭವಾಗಲಿ. ಹರೇ ಕೃಷ್ಣ. ನನಗೆ ತಿಳಿದ ಮಟ್ಟಿಗೆ ಹೇಳಿದ್ರೆ, ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಎಷ್ಟೋ ಜನ ತುಂಬಾ ತಿಳಿದವರಿದ್ದೀರಾ, ನನಗೆ ಏನೋ ಅಷ್ಟು ಗೊತ್ತಿಲ್ಲ ಮಾತಾಜಿ. ನಾನು ತಿಳಿದಿಷ್ಟು ಸ್ವಲ್ಪ ಒಂಚೂರು ಏನೋ ನಿಮ್ ಜೊತೆ ಭಕ್ತರ ಸಂಘ ಸಿಕ್ಕಿದೆ ನನಗೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಧನ್ಯವಾದಗಳು, ಶೇರ್ ಮಾಡಿದ್ದೀರಾ. ಹರೇ ಕೃಷ್ಣ. ಹಾಕಿದ್ದಾರೆ ಮಾತಾಜಿ ಎಲ್ಲರೂ ಕೇಳಿ ಅಂತ. ಹಾಕಿದೀವಿ ಮಾತಾಜಿ. ಅಟೆಂಡೆನ್ಸ್ ಹಾಕಿ ಎಲ್ಲರೂ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ದಾಕ್ಷಾಯಿಣಿ ಮಾತಾಜಿ ಹೇಳಿ ಮಾತಾಜಿ. ಏನಾರು ಹೇಳೋದಿದ್ಯಾ? ಒಂದ್ ನಿಮಿಷ ಮಾತಾಜಿ, ನಾನು ಅಟೆಂಡೆನ್ಸ್ ಹಾಕೋದೇ ಮರ್ತೋದೆ. ಹಾಕಿ ಮಾತಾಜಿ. ಹರೇ ಕೃಷ್ಣ. ಬೆಳಿಗ್ಗೆ ಕಟ್ ಮಾಡಿ ಚೆನ್ನಾಗಿತ್ತು. ತಗೋಬಾ ಪದ್ಮ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಥ್ಯಾಂಕ್ಸ್ ಕೃಷ್ಣ ಅ ಲಾಟ್. ಮಾತಾಜಿ. ಹರೇ ಥ್ಯಾಂಕ್ ಕೃಷ್ಣ. ಯು. ಹರೇ ಕೃಷ್ಣ. ಎಲ್ಲ ಪ್ರಭುಪಾದರು ಏನ್ ಕೊಟ್ಟಿದಾರ ಅದನ್ನ ನಾವು ಸುಮ್ನೆ ಹೇಳ್ತೀವಿ ಮಾತಾಜಿ. ನನಗೆ ಏನು ಗೊತ್ತಿಲ್ಲ ಮಾತಾಜಿ ಅಷ್ಟೊಂದು. ಇಲ್ಲ ಮಾತಾಜಿ, ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ. ಹರೇ ಕೃಷ್ಣ. ಎಲ್ಲ ಭಗವಂತ ಎಲ್ಲ ಪ್ರಭುಪಾದರಿಗೆ ಸೇರ್ಬೇಕು. ಹರೇ ಕೃಷ್ಣ. ನಮ್ದೇನು ಇಲ್ಲ ಮಾತಾಜಿ, ಪ್ರಭುಪಾದರಿಗೆ ಸೇರ್ಬೇಕು ಎಲ್ಲ ನಮ್ಗೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಎಂಡ್ ಮಾಡ್ಲಾ ಮಾತಾಜಿ? ಹರೇ ಕೃಷ್ಣ. ಎಂಡ್ ಮಾಡಿ ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಶುಭವಾಗಲಿ.